ಬನ್ನಿ ನಮ್ಮ ಮನೆ ಪ್ಯಾಕ್ ಹೇಗಿದೆ ತೋರಿಸೋಣ ಬನ್ನಿ. ಮನೆ ಪ್ಯಾಕ್ಗಿಂತ ಇಲ್ಲಿ ಫ್ಯಾಮಿಲಿ ಪ್ಯಾಕ್. ಮದುವೆಯಾಗಿ ಫ್ರೆಶ್ 5 ದಿವಸ ಆಗಿದ್ದು. ಕೈಯಲ್ಲಿ ಮೆಹಂದಿ ಕೂಡ ಹಾಗೆ ನೋಡ್ತಾ ಇರ್ಬೋದು. ಕಾಮಿಡಿ ಕಿಲಾಡಿ ಫಸ್ಟಿಗೆ ಹೋದಾಗ ಇದು ಸಿಕ್ಕಿರುವಂಥ ಅವಾರ್ಡು. ಆ್ಯಕ್ಚುಲಿ ಎಲ್ರಿಗೆ ಹೊಸ ಮನೆ ಕಟ್ಟಾಗ ರೂಮ್ ಮಾಡಿದ್ರು, ನನಗೆ ಒಬ್ಳಿಗೆ ಇರಲೇ ಇಲ್ಲ. ನಾನು ಇಲ್ಲೇ ಮಲಗ್ತಿದ್ದಾಗ. ಈಗ ಮದುವೆ ಆಯ್ತಲ್ವಾ, ಅದಕ್ಕೆ ನನಗೊಂದು ರೂಮ್ ಹೊಸ್ತು ಮಾಡಿದ್ದು. ಮೋಸ್ಟ್ ಹೌದು, ಎಸ್ ಹೌದು, ತುಂಬ ಮೆಮೊರೇಬಲ್. ಅದರಲ್ಲಿ ಮತ್ತೊಂದು ನಿಮಗೆ ಗಿಫ್ಟ್ಗಳನ್ನು ಕೊಡ್ಬೋದು, ಎಲ್ಲರೂ ಈ ಥರ ಹೆಸರು ಹಾಕಿನೂ ಕೊಡೋದಿಲ್ಲ. ಅಲ್ಲೊಂದು ಗಿಮಿಕ್ ಮಾಡಿದ್ವಿ, ನನಗೆ ಡ್ರೈವಿಂಗ್ ಬರ್ತಾನೆ ಇರಲಿಲ್ಲ. ಸೀನಲ್ಲೆಲ್ಲ ಹೇಗಾದರೂ ಮ್ಯಾನೇಜ್ ಮಾಡಿದ್ರು. ನೆಕ್ಸ್ಟ್ ಗಾಡಿ ಬಿಡಬೇಕಲ್ಲ, ದರ್ಶನ್ ಸರ್ ಕೂತಾಗ ನಾನು ಓಡಿಸಿಲ್ಲ ಅಂದರೆ ಪಕ್ಕ ಬೈಯಲ್ಲ. ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ಸೀನಲ್ಲಿ ಸುಮ್ಮನೆ ಹೋಗಿ ಕೇಳ್ತೀನಿ, ಗಾಡಿ ಓಡ್ಸೋಕೆ ಬರತ್ತಾ ಅಂತ ಕೇಳ್ತೀನಿ. ಅವ್ರು ಅವಾಗಲೇ ಅಂದರು ಏನೋ ತಕ್ಕ ಮಟ್ಟಿಗೆ ಓಡಿಸ್ತೀನಿ ಅಂತ. ಆ್ಯಕ್ಚುಲಿ ನನಗಲ್ಲಿ ನಗುವೆ ಬಂದುಬಿಡ್ತು ಅವರು ಅಷ್ಟು ಮಾಡಿರೋದು ನೋಡಿ. ಇಲ್ಲಿ ಆ್ಯಕ್ಚುಲಿ ಖಾಲಿ ಜಾಗ ಇತ್ತು, ಅಂದರೆ ಇಲ್ಲಿ ಸ್ವಲ್ಪ ಕಲ್ಲು ಮಿಶ್ರಿತ ಜಾಗ ಇರೋದ್ರಿಂದ ಕೃಷಿಗೆ ಸ್ವಲ್ಪ ಅಷ್ಟೊಂದು ಇಲ್ಲ. ಕೊನೆಗೆ ಈಗ ರೀಸೆಂಟಾಗಿ ಒಂದು 2 ವರ್ಷದಿಂದ ಬೋರ್ವೆಲ್ ಎಲ್ಲ ತೆಗೆಸಿ ಇದು ಅಡಿಕೆ ಗಿಡಗಳನ್ನು ಹಾಕಿರುವಂಥದ್ದು. ಆ್ಯಕ್ಚುಲಿ ಇದು ನಮ್ಮ ಕಡೆ ಬೊಳ್ಳಜ್ಜ ಅಂತ ನಂಬ್ತೇವೆ. ದೈವ ಆ್ಯಕ್ಚುಲಿ ಇದು ನಾವೆಲ್ಲ ಈ ಥರ ಮರದ ಕೆಳಗಡೆನೇ ಇದು ಜಾಸ್ತಿ ನಂಬುವಂಥದ್ದು. ಅಂದರೆ ನಮ್ಮ ಮನೇಲಿ ಬೇರೆ ದೈವಗಳು ಯಾವುದಿಲ್ಲ. ನಮ್ದಾದ್ರೆ ಕುಟುಂಬಕ್ಕೆ ಹೋಗ್ತೀವಲ್ಲ, ಫ್ಯಾಮಿಲಿಗೆ ಒಂದೊಂದು ಇರುತ್ತೆ ಅಲ್ವ, ಅಲ್ಲಿ ಆ ಥರ ಬೊಳ್ಳಜ್ಜದ ಕಥೆ ಇದೆ. ಅಜ್ಜ ಅವ್ರಿಗೂ ಅಷ್ಟೇ ಸೇಮ್, ನಾವು ಕೊರಗಜ್ಜನಿಗೆ ಹೇಗೆ ಬೀಡ ಅದು ಇಡ್ತೀವಿ, ಅದೇ ಥರ ಏನಾದರೂ ಪ್ರಾರ್ಥನೆ ಮಾಡಿ ಹರಕೆ ಹಾಕುವಂಥದ್ದು, ಆ ಥರ ಇರುವಂಥದ್ದು. ಹಾಗೆ ಅದು ಕುದುರೆ ಮುಖ. ಇಲ್ಲಿಂದ ನೇರ ಕಾಣಿಸುತ್ತೆ ನಿಮಗೆ. ಇದೇ ಬಾವಿ ಹೇಳಿದ್ದು ನಾನು. ಅಡ್ಡ ಏನಾದರೂ ಕಲ್ಲು ಬಟ್ಟೆಗಳನ್ನು ಇಟ್ಟು ಆ ಕಾರ್ನರಲ್ಲಿ ಅವಾಗ ಏನು ಮಾಡೋದು ಗೊತ್ತಾ, ಮನೆಯವ್ರಿಗೆ ಗೊತ್ತಾಗದಂಗೆ ಕದ್ದು ಆ ಕಡೆ ಹೋಗಿ ಆ ತೋಡಲ್ಲಿ ಮೀನು ಹಿಡಿದು ನಾವು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈಗ ನಾವು ಪ್ಯಾಕು ಹಿತೇಶ್ ಅವರ ಮನೆಗೆ ಬಂದಿದ್ದೇವೆ. ಸೊ ಅವರ ಮನೆಯ ಒಂದು ಟೂರನ್ನು ಮಾಡೋಣ. ಯಾವ ಏರಿಯಾದಲ್ಲಿದೆ ಮನೆ, ಹೇಗಿದೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಸೊ ಎಲ್ಲ ವಿಷಯಗಳನ್ನು ಅವರ ಬಾಯಿ ಮುಖಾಂತರನೇ ಕೇಳೋಣ. ಸದ್ಯ ನಮ್ಮ ಜೊತೆಗೆ ಹಿತೇಶ್ ಅವರು ಕೂಡ ಇದ್ದಾರೆ, ಮದುಮಗ. ಹಾಯ್, ಹೇಗಿದ್ದೀರಿ? ಎಸ್ ಫೈನ್. ನೀವು? ನಾವು ಸೂಪರ್ ಆಗಿದ್ದೇವೆ. ಹೇಳಬೇಕು, ಬೆಳಿಗ್ಗೆ ಬಂದಿದ್ದೇವೆ. ಹಿತೇಶ್ ಅವ್ರನ್ನ ನೋಡಬೇಕು, ಅವರ ಜರ್ನಿ, ಸ್ಟೋರಿ, ಮನೆ, ವ್ಯಾಪಾರ, ಆ ಒಂದು ಎಲ್ಲ ಜರ್ನಿಯನ್ನು ನಮ್ಮ ಕನ್ನಡದ ವೀಕ್ಷಕರಿಗೆ ತೋರಿಸುವಂಥ ಒಂದು ಪ್ರಯತ್ನ. ಸೊ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ಇಲ್ಲಿ ಇವರಿಬ್ಬರನ್ನು ಬಿಟ್ಟು ಮನೆಯಲ್ಲಿ ನಾವು ಟೋಟಲ್ ಆಗಿ ಹೇಳಬೇಕಾದ್ರೆ 10 ಜನ ಇದ್ದೇವೆ ಈಗ. ಮೊದಲು ದೊಡ್ಡ ಕುಟುಂಬ, ಕೂಡು ಕುಟುಂಬ. ಅಂದರೆ ಮೊದಲು ಬರೀ 5 ಜನ ಇದ್ವಿ. 2 ಅಣ್ಣಂದಿರಿಗೆ ಮದುವೆ ಆಯಿತು, ಅವರಿಗೆ ಒಬ್ಬೊಬ್ಬರಿಗೆ ಮಕ್ಕಳಿದ್ದಾರೆ 2. ಆಮೇಲೆ ರೀಸೆಂಟಾಗಿ ನನಗೆ ಸಹ ಮದುವೆ ಆಯಿತು. ಹಾಗೆ ಅಪ್ಪ ಅಮ್ಮ ಎಲ್ಲ ಸೇರಿ ನಾವು 10 ಜನ ಇದ್ದೇವೆ. ಸೂಪರ್. ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ನಿಮಗೂ ಸ್ವಾಗತ, ನಮ್ಮ ಮನೆಗೆ ನಿಮಗೆ ಸ್ವಾಗತ. ಹೆಸರು ಬಗ್ಗೆ ಮಾತಾಡಬೇಕು. ಮುತ್ತು ರತ್ನ, ಕೆಳಗಡೆ ನಿತ್ಯ ಸುಖ ಹಿತ. ಹೌದು, ಯಾಕೆ ಈ ಥರದ ಹೆಸರು, ಏನು ಕಾನ್ಸೆಪ್ಟ್ ಅದಂತ? ಆ್ಯಕ್ಚುಲಿ ಇದು ಮುತ್ತು ರತ್ನ ಹೇಳಿದರೆ, ಮುತ್ತು ಅಂತ ಹೇಳಿದ್ರೆ ನನ್ನ ತಂದೆ ಹೆಸರು ಮುತ್ತಪ್ಪ ಪೂಜಾರಿ, ತಾಯಿ ಹೆಸರು ರತ್ನಾವತಿ, ಅದು ಮುತ್ತು ರತ್ನ. ನಿತ್ಯ ಸುಖ ಹಿತ ಅಂತ ಹೇಳಿದ್ರೆ ನಾವು 3 ಜನ ಮಕ್ಕಳು, ನಿತೇಶ್, ಸುಕೇಶ್, ಹಿತೇಶ್. 3 ಗಂಡು ಮಕ್ಕಳು. ಅದಕ್ಕೋಸ್ಕರ ಮನೆಯಲ್ಲೇ ಮುತ್ತು ರತ್ನ ನಿತ್ಯ ಸುಖ ಹಿತ ಅಂತ. ಎಲ್ಲರ ಮನಸ್ಥಿತಿಗಳು ಸರಿ ಇದ್ರೆ ಎಲ್ಲವೂ ಒಂದೇ ಕಡೆ ಇರ್ತದೆ ಅಂತ. ಹಾಗೆ ಸೂಪರ್. ಸೊ ಮನೆಗೆ ಬರ್ತಾ ಇದ್ದಾಗೆ ಲೆಫ್ಟ್ ಸೈಡ್ ನಲ್ಲಿ ಒಂದು ಹಾರ್ಟ್ ಶೇಪಿನ ಒಂದು ಬೋರ್ಡ್ ಇದೆ. ಮದುವೆ ಆಗಿರುವಂತದ್ದು ಕೇವಲ 5 ದಿನ ಆಗಿರುವಂತದ್ದು. ಹಿತೇಶ್ ಅವರು ಮದುವೆಯಾಗಿ ಫ್ರೆಶ್ 5 ದಿವಸ ಆಗಿದ್ದು. ಕೈಯಲ್ಲಿ ಮೆಹಂದಿ ಕೂಡ ಹಾಗೆ ನೋಡ್ತಾ ಇರ್ಬೋದು, ಕಾಲಲ್ಲಿ, ಕೈಯಲ್ಲಿ. ಹೇಳಿ ಹಿತೇಶ್ ಅವರೇ, ಮದುವೆ ಬಗ್ಗೆ ಕೂಡ. ಒಂದು ಹೊಸ ಮನೆಯಲ್ಲಿ ಎಷ್ಟನೇ ಮದುವೆ ಇದೀಗ? ನಾನು 3ನೇ ಮಗ ಅಲ್ವಾ, ಕೊನೆಯ ಮದುವೆ. ಹಾಗೆ ಇಲ್ಲ, ಇವರು ಅಂತ ಹೇಳಿದ್ರೆ ಇವರು ನನ್ನ ಹೆಂಡತಿ ಸ್ವಾತಿ. ಇವರನ್ನು ಪರಿಚಯ ಆಗಿ ಒಂದು 10-11 ವರ್ಷ ಆಯಿತು. ಅಂದರೆ ಇದೇ ಥರ ಒಂದು ಟೆಂಪಲಲ್ಲಿ ಮೀಟ್ ಆಗಿದ್ವಿ ಅಷ್ಟೇ. ಅಲ್ಲಿಂದ ಫ್ರೆಂಡ್ಸ್ ಥರ ಇದ್ದಿದ್ದು ಕೊನೆಗೆ ಸ್ನೇಹ ಪ್ರೀತಿಗೆ ತಿರ್ತಾರೆ ಅಂತ ಕಾಮನ್ ಡೈಲಾಗ್ ಇದೆಯಲ್ವಾ, ಸ್ನೇಹ ಪ್ರೀತಿಗೆ ಆ ಥರ ಆಗಿ ಕೊನೆಗೆ ಮನೆಯವರನ್ನೆಲ್ಲ ಒಪ್ಪಿಸಿ ಮನೆಯವ್ರ ಹತ್ರ ವಿಷಯವನ್ನೆಲ್ಲ ಪ್ರಸ್ತಾಪ ಮಾಡಿ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಎಂಗೇಜ್ಮೆಂಟ್ ಆಗಿದೆ, ಡಿಸೆಂಬರ್ ಟೈಮಲ್ಲಿ. ಅದೇ ಈ ಡಿಸೆಂಬರಲ್ಲಿ ಎಂಡಿಗೆ ಆಗಬೇಕಾದ್ರೆ ಮದುವೆ ಮುಗಿಸ್ಕೊಂಡೆ. ಹಾಗೆ ನೋಡುವ, ಬನ್ನಿ ಸ್ಟಾರ್ಟಿಂಗ್ ಬಾಗಿಲಿನಿಂದ ಹೋಗುವ. ಎಸ್, ಮನೆಯೊಳಗೆ ಬಂದಿದ್ದೇವೆ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ ಫಸ್ಟ್ ದೇವರು. ಯಾಕಂತ ಹೇಳಿದ್ರೆ ನಾವು ಯಾವುದೇ ಕೆಲಸ ಎಲ್ಲ ಶುರು ಮಾಡೋಕ್ಕಿಂತ ಮುಂಚೆ ದೇವರನ್ನು ಅವ್ರಿಗೊಂದು ಪ್ರಾರ್ಥನೆ ಮಾಡಿ ಹೋಗ್ಬೇಕಂತ. ಅದಕ್ಕೆ ಎಲ್ಲಿ ಹೋಗಬೇಕಾದ್ರೂ ಒಂದು ಪ್ರಾರ್ಥನೆ ಮಾಡಿ ಹೊರಗೆ ಹೋಗುವಂಥ ನಮ್ಮದು ವಾಡಿಕೆ ಉಂಟು. ಹೀಗೆ ಬಂದರೆ ನೋಡಿ, ಇದು ಒಂದು ಹಾಲ್, ಇಲ್ಲೆಲ್ಲ ಇದೆ. ಕಾಮಿಡಿ ಕಿಲಾಡಿ ಫಸ್ಟಿಗೆ ಹೋದಾಗ ಇದು ಸಿಕ್ಕಿರುವಂಥ ಅವಾರ್ಡು, ಸೆಕೆಂಡ್ ರನ್ನರ್ ಅಪ್ ಸಿಕ್ಕಿರೋದು. 1000 ಇಸ್ವಿ ಅಷ್ಟೊಂದು ನನಗೆ ನೆನಪಿಲ್ಲ ಆ್ಯಕ್ಚುಲಿ. 5 ವರ್ಷದ ಹಿಂದೆ. ಹೌದು, 5-6 ವರ್ಷದ ಹಿಂದೆ.
ಇದು ಬಿಟ್ಟರೆ ಕೊನೆಗೆ ನಾನು ಕಷ್ಟಪಟ್ಟು ಕುಣಿದದ್ದು ಇದರಲ್ಲಿ. ಡ್ಯಾನ್ಸ್ ಬರೋದಿಲ್ಲ ನನಗೆ, ಆದರೆ ಸಹ ಕಾಮಿಡಿ ಕಿಲಾಡಿ ನಂತರ ಇದಕ್ಕೆ ಹಾಕಿದರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ. ಅಯ್ಯಪ್ಪ ಅದ್ರ ಜರ್ನಿ ಅಂತೂ ನೋಡಿ ಹೀಗೆ ಕೈ ಕಾಲೆಲ್ಲ ಮೇಲೆ ಕುಣಿಲಿಕ್ಕೆ ಆಗಲೇ ಇಲ್ಲ. ಬಟ್ ಅದೊಂದು ಮೆಮೊರಿ ಡ್ಯಾನ್ಸ್ ಕರ್ನಾಟಕ ಅದರಲ್ಲಿ ಮಾಡಿದ್ದೆ. ಅದು ಬಿಟ್ಟರೆ ನಮ್ಮದೇ ನೆಕ್ಸ್ಟ್ ಎಲ್ಲ ಬಂದಿರೋದೇ ಈ ಥರ ಚಾಂಪಿಯನ್ಶಿಪ್ಪು, ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಅಂತ. ಕ್ರಿಕೆಟಲ್ಲಿ ಆಲ್ರೌಂಡರ್ ಬೆಸ್ಟ್ ಕ್ಯಾಚರ್ ಅಂತ ಹೇಳ್ತಾರೆ, ಆ ಥರ ಇದೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಆಗಿರೋದಕ್ಕೆ ಚಾಂಪಿಯನ್ಶಿಪ್ ಅದರದ್ದು. ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್. ಅದಾದಮೇಲೆ ಕಿಲಾಡಿ ಕುಟುಂಬ ಅಂತ ಮಾಡಿದ್ವಿ. ಎಲ್ಲ ಒಂದೊಂದೇ ಮಾಡ್ಕೊಂಡು ಹೋಗಿದ್ವಿ. ಅದರದ್ದೆಲ್ಲ ಕೆಲವೆಲ್ಲ ಹೊರಡುಗಳಿದೆ ಇಲ್ಲಿ ನೆನಪಿಗೋಸ್ಕರ. ಇಲ್ಲೊಂದು ಫೋಟೋ ಇದೆ ನೋಡಿ, ನಾನು ಲೇಡಿ ಹಾಕಿರುವಂಥದ್ದು. ಲೇಡಿ ಗೆಟಪ್ ಹಾಕಿದ್ದೆ ಹಾಗಾದ್ದು ಫೋಟೋ ಇದು. ಅದು ಬಿಟ್ಟರೆ ಇದು ನನ್ನ ಅಪ್ಪ ಅಮ್ಮ ಅವ್ರದ್ದು ಮದುವೆ ಟೈಮಲ್ಲಿದ್ದು ಫೋಟೋ ಇದು, ಮದುವೆ ಟೈಮ್ ಇದ್ದು. ಇಲ್ಲೂ ಇದೆ ಮದುವೆದ್ದು ಅವ್ರದ್ದೇ ಫೋಟೋ, ಅಪ್ಪ ಅಮ್ಮಂದು ಮದುವೆ ಫೋಟೋ ಎಲ್ಲ. ಎಂಗೇಜಲ್ಲಿ ಆಗಿದ್ರು ಅಂತ. ಹಾಗೆ ಇದೆಲ್ಲ ನಮಗೆ ಯಾವಾಗ ಸಿಕ್ಕಿರುವಂಥ ಇದೆಲ್ಲ ಒಂದೊಂದು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಟೈಮಲ್ಲಿ ಕೊಟ್ಟಿರುವಂಥದ್ದು. ಇದು ಎಲ್ಲ ಸೈನ್ ಕೂಡ ಇದೆ, ಜಗ್ಗಣ್ಣಂದು, ರಕ್ಷಿತಾ ಮೇಡಮ್ ಎಲ್ಲರ ಸೈನ್ಗಳಿದೆ. ಹಾಗೆ ಒಂದೊಂದು ಮೆಮೊರಿಗಳಿದೆ. ಕೆಲವೆಲ್ಲ ಸಿಕ್ಕಿರುವಂಥದ್ದು, ಸನ್ಮಾನ ಆಗಿರುವಂಥದ್ದು ಅದೆಲ್ಲ. ಹೀಗೆ ಕೆಲವೊಂದು ಮೆಮೊರಿಗಳಿಗೆ ಸ್ಮರಣಿಕೆ. ಹೌದು. ಅದು ಬಿಟ್ಟರೆ ಇಲ್ಲಿ ಒಂದು ರೂಮ್ ಇದೆ ಆ್ಯಕ್ಚುಲಿ. ಇದು ನಂದು ಸಣ್ಣ ಅಣ್ಣಂದು ರೂಮ್ ಆ್ಯಕ್ಚುಲಿ. ಇಲ್ಲೊಂದು ರೂಮು, ಬೆಡ್ರೂಮ್ ಆ್ಯಕ್ಚುಲಿ ಇದು. ಇಲ್ಲಿ ಎಲ್ಲ ಅಂದರೆ ಜಾಗ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಹಾಗೆ ಇದೆ. ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೇವೆ, ಅಂದರೆ ಜಾಗದ ಕೊರತೆ. ಹೌದು, ಇಲ್ಲಿ ಸ್ವಲ್ಪ ಎಲ್ಲ ಇಟ್ಬಿಡ್ತದೆ. ಹೌದು. ಇದು ಬಿಟ್ಟರೆ ಇಲ್ಲೊಂದು ರೂಮ್, ಇದು ನನ್ನ ದೊಡ್ಡ ಅಣ್ಣಂದು. ಇಲ್ಲೀಗ ಸಣ್ಣ ಮಗು ಇರೋದ್ರಿಂದ ಹಾಗೆ ಇಲ್ಲೆಲ್ಲ ಹೀಗೆ ಇದ್ದೇವೆ. ಅವನು ಆ್ಯಕ್ಚುಲಿ ನಂದು ದೊಡ್ಡ ಅಣ್ಣ. ಅವ್ರದ್ದು ನಿತೇಶ್, ಅತ್ತಿಗೆ ಹೆಸರು ರಶ್ಮಿ ಅಂತ. ಹಾಗೆ ಅವ್ರದ್ದು ಸುಕೇಶ್, ಅವ್ರದ್ದು ವೈಫ್ ಹೆಸರು ಶ್ರುತಿ. ಅದು ಬಿಟ್ಟರೆ ಇಲ್ಲೊಂದು ರೂಮು. ಇವ್ನು ನೋಡಿ ಈಗ 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 ನಿದ್ದೆಯಿಂದ ಎದ್ದು ಬಂದಿದ್ದಾನೆ, ನಿದ್ದೆಯಿಂದ ನೋಡಿ. ಸೆಕೆಂಡ್ ಕೊಲ್ಲಿ ಹಾಯ್ ಬನ್ನಿ, ಹಾಯ್ ಹಾಯ್ ಅಲ್ಲಿತಿಲೆ ಅಕ್ಲೆ ಕೊಂಚ ಹಾಯ್ ಮಂಪ್ಲಿ ಹಾಯ್ ಫೈಟರ್ ಅವನು. ಇದು ಬಿಟ್ಟರೆ ಇಲ್ಲೊಂದು ಡೈನಿಂಗ್ ಇದೆ. ಇಲ್ಲೆಲ್ಲ ಕೆಲವು ಸ್ಮರಣಿಕೆಗಳು ಇಲ್ಲಿದೆ ನೋಡಿ. ಜಾಸ್ತಿ ಸನ್ಮಾನ ಆಗಿರುವಂಥ ಪತ್ರಗಳನ್ನು ಇಲ್ಲಿ ಇಟ್ಟಿದ್ದೇನೆ ಜಾಸ್ತಿ. ಇಲ್ಲೇ ಜಾಸ್ತಿ ಇದೆ, ತುಂಬ ಸನ್ಮಾನ ಆದ ಪತ್ರಗಳು. ಒಂದೊಂದು ಕಡೆ ಬೆಳ್ತಂಗಡಿ ಇರ್ಬೋದು, ಕನ್ಯಾಡಿ ಆ ಥರ, ಯುವವಾಹಿನಿ, ಬಿಲ್ಲವ ಸಂಘ ಆ ಥರ. ಇದು ಸಿಗ್ತಾ ಇರುತ್ತೆ ನಿಮಗೆ ಹೋಗ್ಲಿಕ್ಕೆ ಈಗ ಕಾರ್ಯಕ್ರಮಗಳಿಗೆ? ಇಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಆವಾಗ ಕಾಮಿಡಿ ಕಿಲಾಡಿ ಮುಗಿದ್ಮೇಲೆ ಸ್ವಲ್ಪ ಟೈಮ್ ಫ್ರೀಯೇ ಇದ್ವಿ. ಆಗೆಲ್ಲ ಊರಿಗೆ ಬಂದಾಗಲೇ ಅದೇ ಪ್ಲ್ಯಾನ್ ಮಾಡ್ಕೊಂಡು ಇಡ್ತಿದ್ರು. ಅದು ಬಿಟ್ಟರೆ ಈಗೆಲ್ಲ ಅಂತ ಹೇಳಿದ್ರೆ ಫ್ರೀ ಮಾಡ್ಕೊಂಡು ಒಂದೊಂದು ಸಲ ಬರ್ತೇವೆ. ಅಂದರೆ ಊರವ್ರು ಕರೆದಾಗ ಬರಲೇಬೇಕಲ್ಲ, ನಮಗೆ ಊರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಬರ್ತಾ ಇರ್ತೇವೆ. ಅವಾಗೆಲ್ಲ ಕೊಟ್ಟಿರೋಂಥ ಅದು ಟೈಮ್ ಮಾಡ್ಕೊಂಡು ಕೆಲವು ಕಡೆ ಬರ್ತೀವಿ, ಕೆಲವು ಕಡೆ ಟೈಮ್ ಬರ್ತೇವೆ ಹೇಳಿ ಬರಲಿಕ್ಕೆ ಆಗೋದಿಲ್ಲ. ಸಡನ್ ಶೂಟಿಂಗ್ ಎಲ್ಲ ಫಿಕ್ಸ್ ಆದರೆ ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಹೋಗ್ತಿರ್ತೇವೆ ಹಾಗೆ. ಇದು ಬಿಟ್ಟರೆ ಇಲ್ಲಿ ಇದು ನಂದು ಅಪ್ಪ ಅಮ್ಮಂದು ರೂಮ್. ಅಪ್ಪ ಅಮ್ಮ ಇಲ್ಲಿ ಇರ್ತಾರೆ. ಇದೊಂದು ರೂಮ್ ಇದೆ ಅಪ್ಪ ಅಮ್ಮಂದು. ಓಕೆ. ಅದು ಬಿಟ್ಟರೆ ನೆಕ್ಸ್ಟ್ ಆ ಕಡೆ ಹೋದರೆ ನಂದೇ ರೂಮ್ ಇರೋದು. ಮದುಮಗನ ಹೊಸ ರೂಮ್. ಆ್ಯಕ್ಚುಲಿ ಎಲ್ರಿಗೆ ಹೊಸ ಮನೆ ಕಟ್ಟಾಗ ರೂಮ್ ಮಾಡಿದ್ರು, ನನಗೆ ಒಬ್ಳಿಗೆ ಇರಲೇ ಇಲ್ಲ. ನಾನು ಇಲ್ಲೇ ಮಲಗ್ತಿದ್ದಾದಾಗ. ಈಗ ಮದುವೆ ಆಯ್ತಲ್ವಾ, ಅದಕ್ಕೆ ನನಗೊಂದು ರೂಮ್ ಹೊಸ್ತು ಮಾಡಿದ್ದು. ಇಲ್ಲೇ ರೂಮ್ ಇದು. ಇದೇ ನನ್ನ ರೂಮು. ಇಲ್ಲಿ ಆಗಲಿಲ್ಲ, ಕೆಲವೆಲ್ಲ ಆಗ್ತಾ ಉಂಟು, ಕೆಲಸ ಇನ್ನೂ ಪೆಂಡಿಂಗ್ ಉಂಟು. ಅಂದರೆ ಈಗ ಸಿಕ್ಕಿರೋ ಗಿಫ್ಟ್ಗಳನ್ನೆಲ್ಲ ಇಟ್ಟಿಲ್ಲ, ಎಲ್ಲೂ ಫೋಟೋ ಫ್ರೇಮ್ಗಳೆಲ್ಲ ಉಂಟು, ಹಾಗೆ ಇನ್ನು ಇಡಬೇಕಷ್ಟೇ. ಹಾಂ, ಇದು ಮದುವೆಗೆ ಗಿಫ್ಟ್ ಬಂದದ್ದು. ಇಲ್ಲಿ ಕೂಡ ಒಂದು ಫೋಟೋ ಕಾಣ್ತಾ ಇದೆ, ಬೆಸ್ಟ್ ಮೂಮೆಂಟ್ಸ್. ಹೌದೌದು, ಸೂರಜ್ ಮತ್ತೆ ರಕ್ಷಿತಾ ಮೇಡಮ್ ಅವ್ರದ್ದು. ಹೌದು, ಹೇಗೆ ಹೇಳ್ಬೋದಾ ನೆನಪುಗಳಿದ್ರದ್ದು? ಇದರಲ್ಲಿ ತೆಗೆದದ್ದು ಇದು ಆ್ಯಕ್ಚುಲಿ ತೆಗೆದದ್ದು ಕುಟುಂಬ ಅವಾರ್ಡ್ಸ್ ಅಂತ ಜಿ ಕನ್ನಡದ್ದು 2019ರಲ್ಲಿ ತೆಗೆದದ್ದು. ಬಟ್ ನಮ್ದು ಅದಕ್ಕಿಂತ ಮೊದಲೇ ಆ ನಂಟು ಚೆನ್ನಾಗಿತ್ತು. ಯಾಕಂತೇಳಿದ್ರೆ ನಮಗೆ ಜಡ್ಜ್ ಆಗಿದ್ರು ಒಂದು ರಕ್ಷಿತಾ ಮೇಡಮ್. ಆಮೇಲೆ ನಮ್ದು ಹೇಗಿತ್ತು ಅಂತ ಹೇಳಿದ್ರೆ ಫ್ಯಾಮಿಲಿ ಥರ ನಾವು ರಕ್ಷಿತಾ ಮೇಡಮ್, ಪ್ರೇಮ್ ಸರ್ ಎಲ್ಲರು, ಅಂದರೆ ಏಕಲವ್ಯ ಅಂತ ಸಿನಿಮಾ ಮಾಡಿದ್ವಿ. ಅದಕ್ಕಿಂತ ಮೊದಲೇ ಜಾಸ್ತಿ ಫ್ಯಾಮಿಲಿ ಥರ ಏನಿದ್ರು ಅವ್ರ ಮನೆಗೆ ಹೋಗ್ತಿದ್ವಿ, ಅಲ್ಲೇ ಇರ್ತಿದ್ವಿ, ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ವಿ. ಬಟ್ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋರು, ಮನೆ ಮಕ್ಕಳ ಥರ. ಅದಕ್ಕೆ ನೋಡಿ ಸೂರಜ್ ಮತ್ತು ನಾನು ಆ ಕಡೆ ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಇದ್ದೇವೆ ಅವ್ರದ್ದು ಜೊತೆಗೆ. ಅದು 15 ವರ್ಷ ಸೆಲೆಬ್ರೇಷನ್ ಮಾಡಿದ್ದು ಆವಾಗದ್ದು. ಇದೊಂದು ನಾನೇ ತಗೊಂಡು ಬಂದಿರೋದು, ರೇಡಿಯಂ ಥರ ನೈಟ್ ಅದ್ದಾಗ ಇದಿರುತ್ತೆ. ಇದು ಕಾಮಿಡಿ ಗ್ಯಾಂಗ್ಸ್ ಅಂತ ನಾವು ಇತ್ತೀಚೆಗೆ ಸ್ಟಾರ್ಸ್ ವಾಹಿನಿಯಲ್ಲಿ ಮಾಡಿದ್ವಿ. ನಮ್ಮ ಸತೀಶ್ ಸರ್ ಡೈರೆಕ್ಟರ್ ಆಗಿದ್ರು ಅದಕ್ಕೆ, ಅದರದ್ದು.
ಇದೊಂದು ಮೊನ್ನೆ ಸಿಕ್ಕಿರೋಂಥದ್ದು. ಇದು ಆ್ಯಕ್ಚುಲಿ ಇದು ಗಿಫ್ಟ್ ಸಿಕ್ಕಿರೋಂಥದ್ದು ರಾಘವೇಂದ್ರ ಸ್ವಾಮಿಗಳದ್ದು ಬರ್ಡೇ ಗಿಫ್ಟ್ ಸಿಕ್ಕಿರೋದು, ಅದಕ್ಕೋಸ್ಕರ ಇದನ್ನು ಉಳಿಸಿದ್ದು. ಇದಂತ ಹೇಳಿದ್ರೆ ಇದು ಟೋಟಲ್ ನಮ್ಮದು ಮೀಟ್ ಯಾವಾಗ ಆಗಿದ್ದು 2011. ಆಮೇಲೆ ಇದೆಲ್ಲ ಎಂಗೇಜ್ಮೆಂಟ್ ಆಗಿರೋದು, ಮದುವೆ ಡೇಟ್ ಗೊತ್ತಿಲ್ಲ, ಅವ್ರು ಗಿಫ್ಟೇ ಕೊಟ್ಟಿದ್ದಾರೆ, ಮರಿಬಾರ್ದಂತಲೇ ಇರಬೇಕು. ನನಗೆ ಆ್ಯಕ್ಚುಲಿ ಡೇಟ್ ನೆನಪಿರಲಿಲ್ಲ, ಈಗ ನೋಡಿದಾಗಲೇ ನೆನಪಾಗಿದೆ 2011 ಅಂತ. ಈಗ ನೆಕ್ಸ್ಟ್ ಟೈಮ್ ಅದನ್ನೇ ನೋಡಿ ಹೇಳಿದ್ದು ನಾನು. ನೆಕ್ಸ್ಟ್ ಟೈಮ್ ಅಷ್ಟೇ ಯಾರಾದ್ರೂ ಕೇಳಿದ್ರೆ ಸಡನ್ ಹಿಂಗೆ ನೋಡ್ಬೇಕಷ್ಟೇ, ಇದರ ಒಂದು ಫೋಟೋ ತೆಗೆದಿಟ್ಕೋಬೇಕು. ಇದು ಆ್ಯಕ್ಚುಲಿ ಇದು ತುಂಬ ಮೆಮೊರೇಬಲ್ ನನಗೆ, ಮೋಸ್ಟ್. ಹೌದು, ಎಸ್ ಹೌದು, ತುಂಬ ಮೆಮೊರೇಬಲ್. ಅದರಲ್ಲಿ ಮತ್ತೊಂದು ನಿಮಗೆ ಗಿಫ್ಟ್ಗಳನ್ನು ಕೊಡ್ಬೋದು, ಎಲ್ಲರೂ ಈ ಥರ ಹೆಸರು ಹಾಕಿನೂ ಕೊಡೋದಿಲ್ಲ. ಕೆಲವು ಕಡೆ ಬರೀ ಸಿನಿಮಾದವರು ಆ ಥರ ಮಾಡ್ತಾರೆ. ಬಟ್ ನನಗೆ ಖುಷಿಯಾಗಿದೆ ಏನು ಗೊತ್ತು, ಇದನ್ನು ತಗೋಬೇಕಾದ್ರೆ ಇಲ್ಲಿ ನನ್ನ ಹೆಸರಿತ್ತು. ಅಂದರೆ ಇದನ್ನು ಕೊಡಬೇಕಾದ್ರೆ ನನ್ನ ಹೆಸರಿದೆ ಅಂತಲ್ವ. ಮತ್ತೊಂದು ಇಲ್ಲಿ ಡಿ ಬಾಸ್ ಇದು ಇದೆ, ದೊಡ್ಡ ಕಟೌಟ್ ಥರನೇ ಇದೆ. ಇದು ನನಗೆ ತುಂಬ ಖುಷಿ. ಯಾಕಂತ ಹೇಳಿದ್ರೆ ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಏನು ಗೊತ್ತಾ, ಕಾಮಿಡಿ ಕಿಲಾಡಿಲಿ ಇರಬೇಕಾದ್ರೆ ಫಿನಾಲೆ ಟೈಮಲ್ಲಿ ಆನಂದ್ ಸರ್ ಅನೌನ್ಸ್ ಮಾಡ್ತಾರೆ, ಇಲ್ಲಿ ಒಬ್ಬರಿಗೆ ಸೆಲೆಬ್ರಿಟಿ ಒಬ್ಬರು ಫ್ಯಾನ್ ಇದ್ದಾರೆ ಅಂತ. ಕೊನೆಗೆ ಯಾರು ಅಂತ ಹೇಳಿದಾಗ ಡಿ ಬಾಸ್ ಅಂತ ಹೆಸರು ಹೇಳಿದ್ರು, ಎಲ್ಲರೂ ಕಿರಿಚಿದ್ರು. ನನಗೂ ಆಗ ಖುಷಿಯಾಗೋಯ್ತು. ಅಂದರೆ ಇವರನ್ನು ನಾನು ಮೀಟ್ ಆಗಿದ್ದೆ ಯಾವಾಗ ಅಂತ ಹೇಳಿದ್ರೆ ಜಗ್ಗೇಶ್ ಸರ್ ಇದೊಂದು ಮದುವೆ ಚೌಟ್ರಿ ಓಪನ್ ಇತ್ತು ಮೈಸೂರಲ್ಲಿ. ಅಲ್ಲಿ ಫುಲ್ಲು ಕ್ರೌಡ್ ಇತ್ತು. ಕ್ರೌಡ್ ಇರಬೇಕಾದ್ರೆ ಬೌನ್ಸರ್ಸ್ ಎಲ್ಲ ಫುಲ್ಲು ಕ್ರೌಡ್, ನಮ್ಮನ್ನು ಕರೆಸಿದ್ರು. ದರ್ಶನ್ ಸರ್ ಸ್ಟೇಜಲ್ಲಿದ್ದಾರೆ, ಎಲ್ಲ ಕಿರಿಸ್ತಿದ್ರು ಡಿ ಬಾಸ್ ಆ ಥರ ಅಂತ. ಎಲ್ಲರನ್ನ ಮಾತಾಡ್ಸ್ಬೇಕಾದ್ರೆ ಎಲ್ಲ ಒಬ್ಬೊಬ್ಬರನ್ನೇ ಮಾತಾಡ್ತಿದ್ರು ಇಂಟ್ರೊಡಕ್ಷನ್. ನಾನು ಮುಂದಿದ್ದಾಗ ಎಲ್ಲರೂ ಪ್ಯಾಕ್ ಅಂದರು. ಆಗ ದರ್ಶನ್ ಸರ್ ಅಂದರು, ಆಯ್ತಪ್ಪ ಇನ್ನು ಹಿಂದೆ ನನ್ನ ಗಾಡಿಗೆ ಅದೇ ಥರ ಹಾರ್ನ್ ಇಟ್ಕೋತೀನಿ ಅಂತಂದರು. ಅವತ್ತು ತಮಾಷೆ ಮಾಡಿದ್ರು. ಬಟ್ ಅವತ್ತಷ್ಟು ನಾನು ಅಂದ್ಕೊಂಡಿರಲಿಲ್ಲ ನಾನು. ಬಟ್ ನೆಕ್ಸ್ಟ್ ಕಟ್ಟಾದರೆ ನಾನು ಹೋಗಿದ್ದೆ ಅವ್ರ ಸಿನಿಮಾಕ್ಕೆ, ಯಜಮಾನಕ್ಕೆ. ಒಂದು ಕಾಲ್ ಬರುತ್ತೆ, ಈ ಥರ ದರ್ಶನ್ ಸರ್ ಹೇಳಿದ್ದಾರೆ, ರೆಫರ್ ಮಾಡಿದ್ದಾರೆ, ಸಿನಿಮಾ ಇದೆ ಅಂತ ನಿಮ್ಮ ಹೆಸರು ಅಂತ. ಖುಷಿ ಆಯಿತು. ಅದರಲ್ಲಿ ಭಯ ಬೇರೆ ಇತ್ತು, ಯಾಕಂತೇಳಿ ದೊಡ್ಡ ಆ್ಯಕ್ಟರ್ ಅಲ್ವ ನಾವೆಲ್ಲ. ಸ್ಮಾಲ್ ಸ್ಕ್ರೀನಿಂದ ಏನು ಆಗಷ್ಟೇ ಆ್ಯಕ್ಟಿಂಗ್ ಕಲ್ತು ಹೋಗ್ತಿದ್ದೀವಿ ಅಷ್ಟೇ. ಬಟ್ ಆ ಸೆಟ್ಟಿಗೆ ಹೋದಾಗ ಹೇಗಿತ್ತು ಅಂತ ಹೇಳಿದರೆ, ಇವರು ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ಮ್ಯಾನೇಜರ್ ಹರಿಕೃಷ್ಣ ಸರ್ ಡೈರೆಕ್ಷನ್. ಆಗ ಇವರು ಶೈಲಜನಾಗ್ ಮೇಡಮ್, ಬಿ ಸುರೇಶ್ ಅವರೇ ಪ್ರೊಡ್ಯೂಸರ್ಸು. ಅಲ್ಲಿ ಹೋದಾಗ ಹೇಳಿದ್ರು, ನನಗೆ ಅವಾಗ ಲೇಡಿ ಗೆಟಪ್ ಹಾಕ್ತಿದ್ರಿಂದ ಗಡ್ಡ ಮೀಸೆ ಏನಿರಲಿಲ್ಲ. ನನಗೆ ಭಯ ಆಯ್ತು, ಸರ್ ಗಡ್ಡ ಮೀಸೆ ಏನಿಲ್ಲ, ಪರವಾಗಿಲ್ಲ ಬಾಪ ಅಂತ ಹರಿ ಸರ್ ಹೇಳಿದರು. ಹೋದಾಗ ಅಲ್ಲಿ ಮೇಕಪ್ ಕೊಟ್ಟರು, ಈ ಡಬ್ಬವಾಲ ಕ್ಯಾರೆಕ್ಟರ್ ಬಾಂಬೆ ಅವ್ರ ಥರ ಒಂದು ನಾಮ ಹಾಕಿ ಟೋಪಿ ಹಾಕಿ. ಕೆಲವ್ರಿಗೆ ಈಗಲೂ ಕೇಳಿದ್ರೆ ಹೇಳ್ತಾರೆ, ನೀನು ಸಿನಿಮಾದಲ್ಲಿ ಇದ್ದೆ ಅದರಲ್ಲಿ ಅಂತ. ನಮ್ಮದು ಸಾಧು ಸರ್ ಅದೆಲ್ಲ ಮನೆ ಸೀನ್ ಬರುತ್ತೆ, ದತ್ತಣ್ಣ ಸರ್ ಇದು ಅವ್ರ ಮನೆಯಲ್ಲಿರೋ ಸೀನು ನಮ್ಮದು. ಕ್ಯಾಟ್ರಿಂಗ್ ನಾನು ಡಬ್ಬವಾಲ ಅಂತ ಕ್ಯಾರಿಯರ್ಗಳನ್ನು ಬೇರೆ ಬೇರೆ ಆಫೀಸ್ಗೆ ತಗೊಂಡೋಗಿ ಕೊಡುವ. ಅದರಲ್ಲಿ ಏನಿತ್ತಂದರೆ ಫಸ್ಟ್ ಡೇ ಹೋದಾಗ ಮೀಸೆಲ್ಲ ಅಣಿಸಿ ಕೂರಿಸಿದ್ರು. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಸೆಟ್ಟು ಅದಕ್ಕಿಂತ ಮೊದಲು ಎಷ್ಟು ಗಿಜಿ ಬಿಜಿ ಅಂದರೆ ದರ್ಶನ್ ಸರಿಗೆ ಬರ್ತಾರೆ ಅಂತೇಳಿ ಇಡೀ ಸೆಟ್ಟು ಸೈಲೆಂಟ್ ಆಗ್ತದೆ, ಫುಲ್ಲು ಸೈಲೆಂಟ್. ಬಂದರು, ನಾನು ದೂರದಲ್ಲಿ ಹಿಂಗೆ ನಿಂತ್ಕೊಂಡಿದ್ದೀನಿ. ಬಂದ ತಕ್ಷಣ ದರ್ಶನ್ ಸರಿ, ಹಾಯ್ ಪ್ಯಾಕು, ಹೇಗಿದೆಯಾ, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಅವರೇ ಚೆನ್ನಾಗಿ ಮಾತಾಡ್ತಾರೆ, ರೆಡಿ ಆದ್ರೆ ಆರಾಮಾಗಿರು, ರೆಸ್ಟ್ ಮಾಡು ಅಂತ ಕಳಿಸಿದ್ರು. ಅದಾದಮೇಲೆ ಕೂತಿದ್ದೆ ನೆಕ್ಸ್ಟ್. ಬಟ್ ಫಸ್ಟ್ ಡೇ ಸೀನ್ ಮಾಡಬೇಕಾದ್ರೂ ಯಜಮಾನದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ನನಗೆ ಭಯ. ನಾರ್ಮಲಾಗಿ ನಾವು ಫ್ರೆಂಡ್ಸ್ಗಳು ನಮ್ಮ ಕಾಮಿಡಿ ಕಿಲಾಡಿ ಸಿಕ್ಕಿದ್ರೆ ಡೈಲಾಗ್ ಹೇಗೆ ಹೇಳ್ಬೋದು, ಅದು ಡಬ್ಬ ಹಿಡ್ಕೊಂಡು ನೋಡು. ಅದು ನಾನು ರೆಸ್ಪೆಕ್ಟಲ್ಲಿ ಹೇಳಿದೆ, ನೋಡಿ ಈ ಏರಿಯಾ ತುಂಬ ಹುಷಾರಾಗಿರ್ಬೇಕಂತ. ಆಗ ದರ್ಶನ್ ಸರ್ ಡೈರೆಕ್ಟ್ ಕೊಟ್ಟು, ಇವ್ನು ನನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು, ಡಾಮಿನೇಟೇ ಮಾಡು. ನನಗಂದ್ರು, ಹಿತೇಶ ನೀನು ಏನು ಬೇಕಾದ್ರೂ ಮಾಡು ಪ್ಯಾಕು ಅಂತಂದರು, ಆರಾಮಾಗಿ ಮಾಡು ಅಂತ ಹೇಳಿದ್ರು. ಆಮೇಲೆ ಈ ಏರಿಯಾ ತುಂಬ ಹುಷಾರಾಗಿರ್ಬೇಕು ನೋಡು, ಆಮೇಲೆ ಚೆನ್ನಾಗಿರಲ್ಲ, ಆ ಥರ ಎಲ್ಲ ಡೈಲಾಗ್ ಹೇಳಕ್ಕೆ ಹೇಳಿದ್ರು. ಆಮೇಲೆ ದರ್ಶನ್ ಸರ್ ಅಂದರು, ನೀನು ಏನು ಹೆದರ್ಕೋಬೇಡ, ಆರಾಮಾಗಿ ಮಾಡು, ಚೆನ್ನಾಗಿ ಮಾಡು ಅಂತ. ಏಕವಚನದಲ್ಲಿ ಮಾತಾಡಬೇಕು ಅಂತ ಸ್ವಲ್ಪ ನರ್ವಸ್ ಆಗಿ. ಹೌದು ಹೇಳಿಕ್ಕೆ ಈಗ ಏನು ಪಾತ್ರ ಇದ್ರು, ಬಟ್ ಅವ್ರ ದೈತ್ಯ ಪ್ರತಿಭೆಗಳು ಅವರೆಲ್ಲ ಇಂಡಸ್ಟ್ರಿಯಲ್ಲಿ ಎಷ್ಟೋ ವರ್ಷ ಪಳಗಿದವರು ಅವರೆಲ್ಲ. ನಾವು ಡೈರೆಕ್ಟ್ ಆಗಿ ಹೋದ್ರು, ನಾಳೆ ಇನ್ನೊಬ್ಬ ಅನ್ಬಾರ್ದು ನೀನು ಏಕವಚನದಲ್ಲಿ ಮಾತಾಡ್ಸೋದಂತ. ಅದಕ್ಕೆ ಆ ಥರ ಚೆನ್ನಾಗಿತ್ತು. ಅದು ಹೋಗ್ತಾ ಡೇ ಬೈ ಡೇ ದರ್ಶನ್ ಸರ್ ಏನು ಮಾಡಿಸೋರು ಅಂದರೆ, ನಮ್ಮದು ಸೀನ್ ಆದ ತಕ್ಷಣ ನಾವು ಸೈಡಲ್ಲಿ ಹೋಗಿ ನಿಂತ್ಕೊಂಡಿದ್ರೆ ಅವ್ರು ಹೀಗೆ ಚೇರ್ ಹಾಕಿ ಕೂತ್ಕೋತಾರೆ. ಅವ್ರದ್ದು ಟೇಕ್ ಆದಮೇಲೆ ಅವರಲ್ಲಿಂದ ಕರೆ, ಈ ಪ್ಯಾಕು ಬಾಯಲ್ಲಿ ಅಂತ ಕರೆಯೋರು. ಚೇರ್ ಹಾಕ್ಸ್ಬಿಟ್ಟು ಕೂರಿಸೋರು, ನಮ್ಮನ್ನು ಪಕ್ಕದಲ್ಲೇ ಕೂರಿಸ್ಬಿಟ್ಟು. ಅಷ್ಟು ಪ್ರತಿಯೊಬ್ಬನಿಗೆ ಕಲಾವಿದನಿಗೆ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ ಅವ್ರು. ಹತ್ತಿರದಲ್ಲಿ ಚೇರ್ ಹಾಕ್ಸ್ಬಿಟ್ಟು ಟೀಕ್ ತರಿಸಿ ಅದೆಲ್ಲ ಕೊಡೋರು. ಹತ್ತಿರದಲ್ಲಿ ಸುಖ ಕಷ್ಟ ಮಾತಾಡ್ತಾರೆ, ಹೇಗಿದೆ ಲೈಫು ಹಾಗೆ ಅಂತ. ಬಟ್ ಆ ಮೆಮೊರಿ ಚೆನ್ನಾಗಿತ್ತು. ಅದಾದಮೇಲೆ ಸಿನಿಮಾದಲ್ಲೂ ಅಷ್ಟೇ ದರ್ಶನ್ ಸರ್ ಜೊತೆನೇ ಇತ್ತು ನನಗೆ. ಬಾಂಬೆಗೆ ಹೋಗಿದ್ದೆ ಅವ್ರ ಜೊತೆ. ನಾನು ಬಾಂಬೆಗೆ ಹೋಗಿರಲಿಲ್ಲ, ಅವ್ರ ಜೊತೆನೇ. ಆ ಗಾಡಿ ಬರುತ್ತೆ ಅದರಲ್ಲಿ ಓಡಾಡೋದು, ನನ್ನ AC ಗಾಡಿ ಇರುತ್ತೆ. ಅದು ನನಗೆ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲೊಂದು ಗಿಮಿಕ್ ಮಾಡಿದ್ವಿ, ನನಗೆ ಡ್ರೈವಿಂಗ್ ಬರ್ತಾನೆ ಇರಲಿಲ್ಲ. ಸೀನಲ್ಲೆಲ್ಲ ಹೇಗಾದರೂ ಮ್ಯಾನೇಜ್ ಮಾಡಿದರು. ನೆಕ್ಸ್ಟ್ ಗಾಡಿ ಬಿಡಬೇಕಲ್ಲ, ದರ್ಶನ್ ಸರ್ ಕೂತಾಗ ನಾನು ಓಡಿಸಿಲ್ಲ ಅಂದರೆ ಪಕ್ಕ ಬೈಯಲ್ಲ. ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ಸೀನಲ್ಲಿ ಸುಮ್ಮನೆ ಹೋಗಿ ಕೇಳ್ತೀನಿ, ಗಾಡಿ ಓಡ್ಸೋಕೆ ಬರತ್ತಾ ಅಂತ ಕೇಳ್ತೀನಿ. ಅವ್ರು ಅವಾಗಲೇ ಅಂದರು, ಏನೋ ತಕ್ಕ ಮಟ್ಟಿಗೆ ಓಡಿಸ್ತೀನಿ ಅಂತ. ಆ್ಯಕ್ಚುಲಿ ನನಗಲ್ಲಿ ನಗುವೆ ಬಂದುಬಿಡ್ತು ಅವರು ಅಷ್ಟು ಮಾಡಿರೋದು ನೋಡಿ. ಬಟ್ ಕೀ ಅವ್ರ ಹತ್ರ ಕೊಟ್ಬಿಟ್ಟು ನೆಕ್ಸ್ಟಿಂದ ಅವರೇ ಗಾಡಿ ಓಡ್ಸೋಕೆ ಎಲ್ಲ ಕಡೆ. ಅವಾಗೆಲ್ಲ ಗಾಡೀಲಿ ಕೂತ್ಕೊಂಡು ತಮಾಷೆ ಮಾತಾಡಿ ಅವ್ರು ಹೇಳ್ತಿದ್ರು, ನೋಡಿ ತೇಶ ಒಂದು ವೇಳೆ ಕೆಲಸನೇ ಇಲ್ಲ ಅಂತ ಹೇಳಿದ್ರೆ ನೋಡಿ, ನಾನು AC ಗಾಡಿ ಓಡಿಸ್ಬೋದು, ದುಡಿದ್ರೆ ಸಾಕಲ್ವ ಅಂತ ಆ ಥರ ಎಲ್ಲ ಹೇಳ್ತಿದ್ರು. ಚೆನ್ನಾಗಿತ್ತು. ಅದೊಂಥರ ಬಾಂಬೆಗೆ ಹೋಗಿದ್ವಿ, ಟೋಟಲ್ ಟೀಮ್ ವರ್ಕ್ ಚೆನ್ನಾಗಿತ್ತು. ತಾನೇ ಹೋಪ್ ಇದ್ದರು, ರಶ್ಮಿಕಾ ಮಂದಾನೆ ಇದ್ದರು, ಎಲ್ಲರೂ ಅವ್ರು ಚೆನ್ನಾಗಿ ಮಾತಾಡ್ಸೋರು, ಕಲಾವಿದರನ್ನ ಎಲ್ಲರನ್ನು ಚೆನ್ನಾಗಿ ಟ್ರೀಟ್ ಮಾಡೋರು. ಅದರಲ್ಲಿ ದರ್ಶನ್ ಸರ್ ಸೆಟ್ ಅಂತ ಹೇಳಿದ್ರೆ ತುಂಬ ಖುಷಿ ಇತ್ತು ನಮಗೆ. ಹೇಯ್
ಡೈನಿಂಗ್ ರೂಮ್ ಅಲ್ಲ, ಹಾಂ ಡೈನಿಂಗ್ ರೂಮ್, ಅಡಿಗೆ ಕೋಣೆ. ಹಾಂ ಇಲ್ಲಿ ಅಡಿಗೆ ಕೋಣೆ. ಇಲ್ಲೆಲ್ಲ ಬ್ಯುಸಿ ಇದ್ದಾರೆ ಇವರು ಅಡಿಗೆ ಕೋಣೆಯಲ್ಲಿ. ಇದು ಸಣ್ಣ ಅತ್ತಿಗೆ ಶ್ರುತಿ ಅಂತ, ಇದು ಸೌಜನ್ಯ, ಇವರು ನನ್ನ ವೈಫ್ ಇದ್ದು ತಂಗಿ, ಇವಳು ಸ್ವಾತಿ. ಆ ಕಡೆ ಒಬ್ಬಳಿದ್ದಾಳೆ. ನೀವು ನಗಡು ನೋಡಿ ಅವರನ್ನೆಲ್ಲ ಪರಿಚಯ ಮಾಡಬೇಕಾದ್ರೆ. ಹಾಗೆ ಇಲ್ಲಿ ಅಡಿಗೆ ಕೋಣೆ. ಇಲ್ಲೊಂದು ಆ್ಯಕ್ಚುಲಿ ಸ್ಟಾಕ್ ರೂಮ್ ಥರ ಇದೆ ಅಷ್ಟೇ ಎಕ್ಸ್ಟ್ರಾ. ಇಲ್ಲಿ ಆ್ಯಕ್ಚುಲಿ ಖಾಲಿ ಜಾಗ ಇತ್ತು, ಅಂದರೆ ಇಲ್ಲಿ ಸ್ವಲ್ಪ ಕಲ್ಲು ಮಿಶ್ರಿತ ಜಾಗ ಇರೋದ್ರಿಂದ ಕೃಷಿಗೆ ಸ್ವಲ್ಪ ಅಷ್ಟೊಂದು ಇಲ್ಲ, ಹಾಂ ಅಷ್ಟೊಂದು ಇರಲಿಲ್ಲ. ಕೊನೆಗೆ ಈಗ ರೀಸೆಂಟಾಗಿ ಒಂದು 2 ವರ್ಷದಿಂದ ಬೋರ್ವೆಲ್ ಎಲ್ಲ ತೆಗೆಸಿ ಇದು ಅಡಿಕೆ ಗಿಡಗಳನ್ನು ಹಾಕಿರುವಂಥದ್ದು. ಹೇಗೆ ಈಗ ಇದ್ರ ಬಗ್ಗೆ ಏನಾದರೂ ತಿಳ್ಕೊಂಡು ಮಾಡಿದ್ರೆ? ಇಲ್ಲ, ನನ್ನ ಅಪ್ಪ ಅಂದರೆ ಮೊದಲಿನ ತೋಟದ ಕೆಲಸನೇ ಹೋಗ್ತಿದ್ರು, ಅದ್ರ ಬಗ್ಗೆ ಗೊತ್ತಿದೆ. ಬಟ್ ನಾವು ಅಷ್ಟೇ, ನಾವು ಸಣ್ಣದಿರಬೇಕಾದ್ರೆ ಶಾಲೆ ರಜೆ ಸಿಕ್ಕಿದ್ರೆ ಸಾಕು ಸಂಡೆ ಅಡಿಕೆ ಹೆಕ್ಲಿಕ್ಕೆ ಹೋಗೋದು. ಅಂದರೆ ದಿನಕ್ಕೆ 40 ರೂಪಾಯಿ ಆಗ ಆ ಟೈಮಲ್ಲಿ ಹೆಕ್ಲಿಕ್ಕೆ. ಅಂದರೆ ಅದರಲ್ಲಿ ಏನು ಮಾಡ್ತಿದ್ವಿ ಅಂದರೆ ಬೆಳಿಗ್ಗೆ ಹೋಗಿದ್ರೆ ಹೆಕ್ಬೇಕೀಗೆ, ಅಂದರೆ ಬಿದ್ದಿರತ್ತೆ ಅಲ್ವಾ, ಈ ಥರ ಹುಲ್ಲಿನ ಮಧ್ಯೆ ಎಲ್ಲ ಹೋಗಿರತ್ತೆ. ಆ್ಯಕ್ಚುಲಿ ಇದು ನಮ್ಮ ಕಡೆ ಬೊಳ್ಳಜ್ಜ ಅಂತ ನಂಬ್ತೇವೆ. ಹಾಂ, ದೈವ ಆ್ಯಕ್ಚುಲಿ ಇದು ನಾವೆಲ್ಲ ಈ ಥರ ಮರದ ಕೆಳಗಡೆನೇ ಇದು ಜಾಸ್ತಿ ನಂಬುವಂಥದ್ದು. ಅಂದರೆ ನಮ್ಮ ಮನೇಲಿ ಬೇರೆ ದೈವಗಳು ಯಾವುದಿಲ್ಲ. ನಮ್ದಾದ್ರೆ ಕುಟುಂಬಕ್ಕೆ ಹೋಗ್ತೀವಲ್ಲ, ಫ್ಯಾಮಿಲಿಗೆ ಒಂದೊಂದು ಇರುತ್ತಲ್ವ ಅಲ್ಲಿ. ಹಾಂ, ಆ ಥರ. ಬಟ್ ಇದು ಬೊಳ್ಳಜ್ಜ ಅಂತ ನಮ್ಮದು. ಇಲ್ಲೇ ಈ ಕಡೆ ಒಂದು ಕತೆ ಇದೆ, ಅದೇನೋ ಬೊಳ್ಳಜ್ಜದ ಕತೆ ಇದೆ. ಅಜ್ಜ ಅವ್ರಿಗೂ ಅಷ್ಟೇ ಸೇಮ್, ನಾವು ಕೊರಗಜ್ಜನಿಗೆ ಹೇಗೆ ಬೀಡ ಅದು ಇಡ್ತೀವಿ ಅದೇ ಥರ ಏನಾದರೂ ಪ್ರಾರ್ಥನೆ ಮಾಡಿ ಹರಕೆ ಹಾಕುವಂಥದ್ದು, ಆ ಥರ ಇರುವಂಥದ್ದು. ಇದೊಂದೇ ಇರೋದು ನಮ್ಮ ಮನೆಯಲ್ಲಿ. ಮರದ ಕೆಳಗೆ ನಂಬಿರೋದು? ಹಾಂ ಹೌದು, ಅದು ಕಾಸರಕ ಮರ ಇದೆ ಅಲ್ವಾ, ಅದು ಬಿಟ್ಟರೆ ಈಗ ಇದರಲ್ಲೊಂದು 400 ಚಿಲ್ಲರೆ ಇದೆ. ಆ್ಯಕ್ಚುಲಿ ಕೆಳಗಡೆ ಇದೆ ಒಂದು 50-60 ಇತ್ತು ದೊಡ್ಡ ದೊಡ್ಡ ಮರಗಳು. ಬಟ್ ಅದು ತುಂಬ ಹೈಟ್ ಹೋದಷ್ಟು ಈ ಗಾಳಿ ಮಳೆಗೆ ಬಿದ್ದು ಹೋಗ್ತದೆ. ಇದು ಸಣ್ಣ ಗಿಡ, ಇದಂದರೆ ಇನ್ನೊಂದು ವರ್ಷದೊಳಗೆ ಫಸಲು ಬರತ್ತೆ ಅಂತ. ಅಂದರೆ ಈ ಗಿಡಗಳು ಜಾಸ್ತಿ ಹೈಟ್ ಹೋಗಲ್ಲ. ಹಾಂ, ಮಂಗಳ ಅಂತ ಇದು ಈ ಗಿಡನೇ. ಹಾಂ, ಮಂಗಳ ದೊಡ್ಡ ದೊಡ್ಡ ಹೈಟ್ ಹೋಗೋದು ತುಂಬ ಇದೆ. ಈಗೆಲ್ಲ ಎಲ್ಲರೂ ಈ ಥರದ್ದು ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು 2 ವರ್ಷದಲ್ಲಿ ಫಸಲ್ ಬರುತ್ತೆ ಅಂತ, ಅಂದ್ರೆ ಬೇಗ ಬರುತ್ತೆ ಅಂತ ಅಷ್ಟೇ. ಈಗ ಹಿತೇಶ್ ಕಲಾವಿದನ ಜೊತೆಗೆ ಲೈಟ್ ಅಲ್ಲಿ ಕೃಷಿಕಾಗಿ ಕೂಡ ಇಲ್ಲ, ನನಗೆ ಕೃಷಿ ಇಂಟ್ರೆಸ್ಟ್. ನಾನು ಆ್ಯಕ್ಚುಲಿ ಕಾಮಿಡಿ ಕಿಲಾಡಿ ಹೋಗೋದಕ್ಕಿಂತ ಮೊದಲು ನನಗೆ ಕೃಷಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಆ್ಯಕ್ಚುಲಿ. ಬಟ್ ನಾನು ಏನು ಪ್ಲಾನ್ ಮಾಡಿದೆ, ಹೈನುಗಾರಿಕೆ ಮಾಡಬೇಕಂತ ನನಗೆ ತುಂಬ ಆಸೆ ಇತ್ತು. ಅಲ್ಲ, ಇದು ದನ ಸಾಕುವಂಥದ್ದು. ನಮ್ಮ ಮನೇಲಿ ಮೊದಲು ದನ ಇತ್ತು, ಈಗ ಖಾಲಿ ಇದೆ. ಯಾಕಂತ ಹೇಳಿದ್ರೆ ಈಗ ಮನೆಯಲ್ಲಿ ಹಳೆ ಮನೆ ಕೂಡ, ಹಳೆ ಮನೆ ನೋಡ್ಬೋದು. ಅಲ್ಲಿ ಆ್ಯಕ್ಚುಲಿ ಬಾಡಿಗೆ ಕೊಟ್ಟಿದ್ವಿ ನಾವು. ಹಾಂ ಸರಿ, ಇಲ್ಲಿ ದನದ ಕೊಟ್ಟಿಗೆ ಮಾಡಿದ್ವಿ. ಬಟ್ ಇದಕ್ಕಿಂತಲೂ ಮೊದಲು ನಮ್ಮದು ಅಲ್ಲಿ ಏನು ಅಂತ ಹೇಳಿದ್ರೆ ಹಳೆದು ಮೊದಲದೆಲ್ಲ ಮುಳಿದ್ದು ಬರುತ್ತಲ್ಲ, ಅದು ಇದು ಹಳೆ ಮನೆ ಆ್ಯಕ್ಚುಲಿ. ನಿಮ್ಮ ಬಾಲ್ಯ ಎಲ್ಲ ಕಳೆದಿರೋದು ಇಲ್ಲೇ? ದೊಡ್ಡದಾಗಿ ಬಾಲ್ಯ ಹೌದು, ಎಲ್ಲ ಇಲ್ಲೇ. ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಇಷ್ಟು ಪೋರ್ಷನ್ ಮಾತ್ರ ಇತ್ತು ನೋಡಿ, ಇಲ್ಲಿ ಒಂದು ಮಾರ್ಕ್ ಕಾಣ್ತಿದೆ ಅಲ್ವಾ, ಇಷ್ಟು ಪೋರ್ಷನ್ ಮಾತ್ರ. ಅದು ಎಕ್ಸ್ಟ್ರಾ ಆಮೇಲೆ ತಗೊಂಡಿರೋದು ನಾವು ದೊಡ್ಡವರಾದ್ಮೇಲೆ. ಇಲ್ಲಿ ಫ್ರಂಟಲ್ಲಿ ಬಂದರೆ ಇಲ್ಲಿ ಇಲ್ಲ, ಇವತ್ತು ಅವರೆಲ್ಲ ಹೋಗಿದ್ದಾರೆ. ಬಟ್ ಇದ್ರದ್ದು ಮನೆದ ಹೆಸರು ಆವಾಗಲೇ ಫಿಕ್ಸ್ ಆಗಿತ್ತು ನೋಡಿ. ಹೀಗೆ ಮುತ್ತರತ್ನ ಅಂತ ಇರ್ಬೋದು. ಹಿತೇಶ್ ಅವರು ಹುಟ್ಟಿ ಬೆಳೆದು ದೊಡ್ಡ ಮನೆ. ಈಗ ಅವರು ಹೊಸ ಮನೆಯಲ್ಲಿ ಇದ್ದಾರೆ, ಅದು ಪಕ್ಕದಲ್ಲೇ ಇದೆ. ನೆನಪೇನು, ಇಲ್ಲಿ ಜಾಸ್ತಿ ಕ್ರಿಕೆಟ್ ಆಡ್ತಿದ್ವಿ ಸಣ್ಣದಿರ್ಬೇಕಾದ್ರೆ. ಎಲ್ಲ ಆಟ ಆಡ್ತಿದ್ವಿ, ಕ್ರಿಕೆಟ್, ಲಗೋರಿ. ಇಲ್ಲಿ ಕೆಳಗೆ ಹೋದ್ರೆ ನೋಡಿ, ಅದು ನಾನು ಹೇಳಿದ್ದು ದೊಡ್ಡ ದೊಡ್ಡ ಮರಗಳಿತ್ತಲ್ವ, ಅದು ಮೊದಲೇ ಇದ್ದಂಥ ಅಡಿಕೆ ಮರಗಳು. ಇದು ರೀಸೆಂಟ್ ಆಗಿ ನೆಟ್ಟಿರುವಂಥದ್ದು. ಹೌದು. ಆಮೇಲೆ ಅಲ್ಲೊಂದು ಸಣ್ಣದು ಬಾವಿ ಇತ್ತು ನಮ್ದು. ಇದೇ ಬಾವಿ ಹೇಳಿದ್ದು ನಾನು. ಏನಂತ ಹೇಳಿದ್ರೆ ಮಳೆ ಬರುವ ಟೈಮಲ್ಲಿ ನಮಗೆ ಫುಲ್ ನೀರು ತುಂಬುತ್ತದೆ. ಅದರಲ್ಲಿ ಅಡ್ಡ ಏನಾದರೂ ಕಲ್ಲು ಬಟ್ಟೆಗಳನ್ನು ಇಟ್ಟು ಆ ಕಾರ್ನರಲ್ಲಿ, ಅಲ್ಲಿ ಅಡ್ಡ ಕಟ್ಟಿ ಕಾರ್ನರಲ್ಲಿ ನೀರು ತುಂಬಿಸಿಬಿಟ್ಟು ಅದರಲ್ಲಿ ಅಲ್ಲಿ ಸ್ನಾನ ಮಾಡ್ತಿದ್ವಿ. ಅದರ ಪಕ್ಕ ನೋಡಿದ್ರೆ ಹೊರಗೆ ಹೋಗಿದ್ರೆ ದೊಡ್ಡ ಇದಿದೆ, ಅಂದರೆ ಮಳೆ ಬರೋ ನೀರಲ್ಲಿ ಹೋಗುತ್ತೆ. ಅವಾಗ ಏನು ಮಾಡೋದು ಗೊತ್ತಾ, ಮನೆಯವ್ರಿಗೆ ಗೊತ್ತಾಗದಂಗೆ ಕದ್ದು ಆ ಕಡೆ ಹೋಗಿ ಆ ತೋಡಲ್ಲಿ ಮೀನು ಹಿಡಿದು ನಾವು. ಅವಾಗ ಈಗೆಲ್ಲ ಆ ಕ್ರೇಜ್ ಇಲ್ಲ ಮಕ್ಕಳಿಗೆ. ಮೊದಲೆಲ್ಲ ಮಳೆ ಬಂತ ಹೇಳಿದ್ರೆ ಈ ಕಡೆ ಮಕ್ಕಳೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡೋದು ಬಟ್ಟೆ ತಗೊಂಡು ಬಂದು ಮೀನು ಹಿಡಿಯೋದು, ಮನೆಗೆ ತಗೊಂಡೋಗಿ ಸುಮ್ಮನೆ ಕ್ರೇಜ್ ಈ ಬಾಟ್ಲ್ ಒಳಗೆ ತುಂಬಿಸಿಡುದು. ಅದು ಸಾಯ್ತದ ಬದುಕುದಲ್ಲ. ಅಕ್ವೇರಿಯಂ ಇದೆ, ಮೀನಿದಿತ್ತು, ಹಕ್ಕಿದಿತ್ತು. ಆಮೇಲೆ ದೊಡ್ಡ ಗೂಡು ಮಾಡಿ ಅದರಲ್ಲಿ ಕಾಕ್ಟೈಲ್ಸ್ ಇತ್ತು, ಒಂದು 6 ಲವ್ ಬರ್ಡ್ಸ್ ಎಲ್ಲ ಇತ್ತು. ಬಟ್ ಸಣ್ಣ ನೆಟ್ಟಿಟ್ರು ಇಲ್ಲಿ ಈ ಸ್ವಲ್ಪ ಕಾಡಿರೋದ್ರಿಂದ ಹಾವು ಜಾಸ್ತಿ ಬಂದೇ ಬರುತ್ತೆ. ಆಮೇಲೆ ಅದನ್ನೆಲ್ಲ ಕೊಟ್ಬಿಟ್ಟೆ. ಆಮೇಲೆ ಗೂಡೆಲ್ಲ ಇದು ಮಾಡಿ ಅಕ್ವೇರಿಯಂ ಅಷ್ಟೇ, ತುಂಬ ಮೀನುಗಳಿದ್ದು. ಆಮೇಲೆಲ್ಲ ಈಗ 1-2 ಅದು ಕ್ಲೀನಿಂಗ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ, 1-2 ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಅಲ್ಲೆಲ್ಲ ಬಟ್ ಇಲ್ಲ, ಅದು ನಿನ್ನೆ ಹಾಕಿರೋದು ಮೊನ್ನೆ ಆ್ಯಕ್ಚುಲಿ. ಹೌದು, ಇಲ್ಲಿ ನಮ್ಮದು ರೋಡ್ ಕೆಲಸ ಆಗ್ತಿದೆ ಅಲ್ವಾ, ರೋಡ್ ಕೆಲಸ ಆಗಿರೋ ಮಣ್ಣು ವೇಸ್ಟ್ ಆಗೋ ಮಣ್ಣನ್ನು ಇಲ್ಲೆಲ್ಲರೂ ತುಂಬ ಮಂದಿ ಈ ಥರ ತೋಟಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ.
ಈಗ ಅಡಿಕೆದ ಬಗ್ಗೆ ಸ್ವಲ್ಪ ನಾಲೆಜ್ ಎಲ್ಲ ತಗೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಇಲ್ಲ ಕೆಲವೊಮ್ಮೆ ಇದು ಬರುತ್ತಲ್ಲ ರೋಗಕ್ಕೆ ಅಂದ್ರೆ ನಮ್ದಂದ್ರೆ ಅದೇ ಸಿಂಪಡಣೆ ಮದ್ದು ಮಾಡ್ತಾರೆ. ನನ್ನ ಅಪ್ಪನೇ ಆಕ್ಚುಲಿ ಮಾಡ್ತಾರೆ. ನನ್ನ ಅಪ್ಪ ಮೊದಲಿಂದ ಕೃಷಿ ಕೆಲಸ ಮಾಡ್ತಿದ್ರಿಂದ ಸ್ಪ್ರೇ ಎಲ್ಲ ಮಾಡ್ಬೇಕಲ್ಲ, ಅವರೇ ಮಾಡೋದು. ಅದು ಮೇಲೆ ಹತ್ತಿ ಅವರೇ ಅಡಿಕೆ ಮರ ಹತ್ತಿ. ನಾನು ಸಣ್ಣದಿರ್ಬೇಕಾದ್ರೆ ಹತ್ತಿದ್ದೆ, ಈಗ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಕಾಲು ತುಂಬ ನೈಸ್ ಆದರೆ ಹತ್ತಲಿಕ್ಕೆ ಆಗೋದಿಲ್ಲ, ಗ್ರಿಪ್ ಸಿಗೋದಿಲ್ಲ. ಆಮೇಲೆ ನನ್ನ ತಂದೆ ಕೆಲಸ ಮಾಡ್ತಿದ್ರೆ ಇದ್ದೆ, ಅಡಿಕೆ ಮರ ತೆಂಗಿನ ಮರ ಹತ್ತಿದ್ರು, ತೆಂಗಿನಕಾಯಿ. ಈಗ ಸ್ವಲ್ಪ ಏಜ್ ಆಗಿರೋದ್ರೆ ಹತ್ತುದಿಲ್ಲ, ಮನೇಲಿ ಕೆಲಸ ಮಾತ್ರ ಮಾಡ್ತಾರೆ ಅಷ್ಟೇ. ಬಟ್ ಆ ಥರ ಅಡಿಕೆದ್ದೆಲ್ಲ ಅವಾಗಲೇ ಗೊತ್ತಿತ್ತು ನಮಗೆ. ಮತ್ತು ನಾವು ಅಡಿಕೆ ಸುಲಿಲಿಕ್ಕೆ ಹೋಗ್ತಿದ್ವಿ. ಶಾಲೆ ರಜೆ ಸಿಕ್ಕಿದ್ರೆ ಅಂದರೆ ನನಗೆ ಜಾಸ್ತಿ ಸುಲಿಲಿಕ್ಕೆ ಆಗೋದಿಲ್ಲ. ಶಾಲೆ ಜಾಸ್ತಿ ರಜೆ ಸಿಕ್ಕಿದೆ ಅಂತ ಹೇಳಿದ್ರೆ ಫಸ್ಟ್ ನನ್ನ ಅಣ್ಣ, ದೊಡ್ಡ ಅಣ್ಣ ಕಲ್ತಿರೋದು. ಅವನು ಕಲಿತು ನೆಕ್ಸ್ಟು ನಾವು ರಜೆ ಸಿಕ್ಕಿದ್ರೆ ಅಡಿಕೆ ಸುಲಿಯೋಕ್ಕೆ. ಅಂದರೆ ಹೇಗೆ ಪರಿಚಯದವರೇ ಅಲ್ವಾ, ಅವ್ರ ಮನೇಲಿ ಹೋದರೆ ನಾನು ಸಣ್ಣವನು, ನಾನು ಅಡಿಕೆ ಸುಲಿಯೋದಿಲ್ಲ. ಅಲ್ಲಿ ಮಕ್ಕಳು ಇರ್ತಾರೆ, ಅವ್ರ ಜೊತೆ ಆಟ ಆಡೋದು. ದಿನಕ್ಕೆ 10 kg ಸುಲಿದ್ರು ಕಷ್ಟ. ಹಾಗೆ ಮೊದಲು ಆ ಡಿಶ್ ಬರುತ್ತಲ್ಲ ಹಿಂಗೆ ಟರ್ನ್ ಮಾಡೋದು ದೊಡ್ಡದು. ನಮಗೆ ಆಗ ಮನೇಲಿ ಸ್ಟ್ರಿಕ್ಟ್ ಅಂತ ಹೇಳಿದ್ರೆ ಏನು ಗೊತ್ತಾ, ಅಂದರೆ ಮಕ್ಕಳು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ತಾಯಿಯೆಲ್ಲ ಏನು ಮಾಡ್ತಿರು ಅಂತ ಹೇಳಿದ್ರೆ ಹೊರಗೆ ಹೋಗ್ಲಿಕ್ಕೆ ಬಿಡ್ತಿರಲಿಲ್ಲ. ಇಲ್ಲಿ ಅವಾಗ ಮಣ್ಣಿನ ಕಂಪೌಂಡ್ ಆದರೆ ಫುಲ್ ಕಂಪೌಂಡ್ ಇತ್ತು. ಅವಾಗ ಇಲ್ಲೆಲ್ಲ ಇದು ಗೇರು ಹಣ್ಣು ಅಂತ ಹೇಳಿದ್ನಲ್ಲ, ಗೇರು ಬೀಜ ಹೆಕ್ಲಿಕ್ಕೆ ಅಂತ ಬರೋರು. ಶನಿವಾರ ಆಗ್ಬೇಕಾದ್ರೆ ಈ ತಾಯಿ ನನ್ನ ಧರ್ಮಸ್ಥಳ ಯೋಜನೆದಕ್ಕೆ ಹೋಗೋರು ಮೀಟಿಂಗ್ಗೆ. ಶನಿವಾರ ಸ್ಕೂಲಿಂದ ಬಂದು ಮೇಲೆ ಲಾಡಿ ಹೆಕ್ಲಿಕ್ಕೆ ಅಂತ ಬರೋರು. ಇಲ್ಲಿ ಕಂಪೌಂಡ್ ಹತ್ರ ಬಕೆಟ್ ಇಟ್ಟು ತಾಯಿ ಪಾಸ್ ಆದರೆ ಸಾಕು, ಕಂಪೌಂಡ್ ಹಾರ್ಬಿಟ್ಟು ಅಂಗಡಿಗೆ ಹೋಗೋರು. ಅಂದರೆ ಟಿ ವಿ ನೋಡಲಿಕ್ಕೆ. ಆವಾಗ ಟಿ ವಿ ಎಲ್ಲ ಕಡೆ ಇರಲಿಲ್ಲ, ಟಿ ವಿ ಕ್ರೇಜ್ ಇಲ್ಲಿ ಮಾತ್ರ ಇತ್ತು. ನಮ್ಮ ಏರಿಯಾದಲ್ಲಿ ಇಲ್ಲಿ ಜಾಸ್ತಿ. ನಮ್ಮ ಅಂಗಡಿಯಲ್ಲಿ ಇತ್ತು. ಅಲ್ಲಿ ಹೋಗಿ ಟಿ ವಿ ನೋಡ್ತಾ ಕೂರೋರು. ಅಂದರೆ ಒಂದೊಂದು ಸಲ ಏನು ಮಾಡೋದು ಅಂತ ಹೇಳಿದ್ರೆ 5 ಗಂಟೆ ಆದರೆ ಸಾಕು, ಈಗ ಟಿ ವಿ ನೋಡ್ತಿದ್ರೆ ಇನ್ಕುದು ಹೀಗೆ. ಅಂದರೆ ತಾಯಿ ಅಲ್ಲಿ ಬರೋದು ಕಾಣಿಸುತ್ತೆ ಅಲ್ವಾ, ಓಡ್ಕೊಂಡು ಬಂದು ಮತ್ತೆ ಕೆಲಸ ಶುರು ಮಾಡೋದು. ಆಮೇಲೆ ಒಂದು 7th ನಂತರ ನಾವು ಹೊರಗಡೆ ದೂರ ಸ್ಕೂಲಿಗೆ ನಡ್ಕೊಂಡು ಹೋಗ್ತಿದ್ವಿ. ಹಳದಂಗಡಿ ಅಂತ ಬರುತ್ತೆ, ಒಂದು 3-4 ಕಿಲೋಮೀಟರ್ ಇದೆ. ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆ. ಅರಮನೆ ಇದೆ, ಹೌದು. ಆಮೇಲೆ ಅಲ್ಲಿನೊಂದು ಸತ್ಯದೇವತೆ ಅಂತ ಫೇಮಸ್ ಇದೆ ದೇವಸ್ಥಾನ, ಅಲ್ಲಿಗೆ ದರ್ಶನ್ ಸರ್ ಎಲ್ಲ ಬಂದಿದ್ದರು. ಅದು ಬಿಟ್ಟರೆ ಅವತ್ತಿಂದ ಹೊರಗಿನ ಜನ ಟಚ್ ಆದರು. ಇಲ್ಲೊಂದು ದೊಡ್ಡ ಗದ್ದೆ ಇತ್ತು, ಅಲ್ಲಿ ಫುಟ್ಬಾಲ್ ಆಡ್ತಿದ್ವಿ ಮಳೆ ಟೈಮಲ್ಲಿ. ಅದು ಕ್ರೇಜೇ ಬೇರೆ ನಮಗೆ ಅವಾಗಲೂ. ಬಟ್ ಅಪ್ಪ ಅಮ್ಮ ಕೆಲಸಕ್ಕಿಂತ ಬರೋಕ್ಕೆ ಮುಂಚೆ ನಾವು ಎಸ್ಕೇಪ್ ಆಗಿ ಮನೆಯಲ್ಲಿ ಇರ್ತಿದ್ವಿ. ಹಾಗೆ ಮನೆಯಲ್ಲಿ ಡೀಸೆಂಟ್. ಹೌದು. ಈಗ ಹೇಗೆ ಅಣ್ಣ ಮಕ್ಕಳ ಹತ್ರ ಎಲ್ಲ ಹಳೆ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಈಗ ಏನಾಗಿದೆ, ನಾನು ಚಿಕ್ಕಪ್ಪ ಅಂದರೆ ಈಗ ಟೈಮೇ ಸಿಗೋದಿಲ್ಲ ನೋಡಿ. ನಾನು ಮದುವೆ ಇದ್ದರೂ ಬಂದದ್ದು ಮೊನ್ನೆ, ಮೆಹಂದಿ ಮುಂಚಿನ ದಿವಸ ಹಾಗೆ ಬಂದಿರುತ್ತೆ. ಆದರೆ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ನಮಗೆ ಒಂದೊಂದು ಸಲ ಫ್ರೀ ಇದ್ದರೆ ಫ್ರೀಯೇ ಇದ್ದು ಬಿಡ್ತೇವೆ, ಕೆಲಸನೇ ಇರೋದಿಲ್ಲ. ಈಗ ಯಾವಾಗ ನಾವು ಬ್ಯುಸಿ ಆಗ್ತೇವೆ ಆಗ ಕಂಟಿನ್ಯೂಸ್ ಕೆಲಸ. ಈ ದೇವರು ಟೆಸ್ಟ್ ಮಾಡೋದು ಅಂತ ಹೇಳ್ಬೋದು ಆ ಥರ. ನನ್ನ ಅಣ್ಣನಷ್ಟೇ ITI ಮಾಡಿ ಬ್ಯಾಂಗ್ಳೂರಿಗೆ ಹೋದಾಗ ಅವನಿಗೆ ಫಸ್ಟ್ ಸ್ಯಾಲ್ರಿ ಇದ್ದದ್ದು 1000 ಸಮಥಿಂಗು ತಿಂಗಳಿಗೆ. ಅವನಷ್ಟೇ. ಅವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ ಎಷ್ಟೋ ಸಲ ಊಟ ಮಾಡಿದೆ ಈ ದಿಲ್ ಪಸಂದ್ ಏನೋ ಬರುತ್ತಲ್ಲ, ಅದನ್ನು ತಿಂದೆಲ್ಲ ರೂಮಲ್ಲಿ ಮಲಗ್ತಿದ್ದಂತೆ. ಅದಾದಮೇಲೆ ಅದೇ ಎಲ್ಲರೂ ಡಿಸ್ಕಸ್ ಮಾಡಿಯೇ ಪ್ಲ್ಯಾನ್ ಮಾಡೋದು. ಇಲ್ಲ ಎಷ್ಟು ಟೈಮ್ ತೊಗೊಂಡಿದ್ದೀರಿ ಮನೆದ್ದು? ಮನೆ ಕಟ್ಟಿನೇ ಮನೆ ಫಿನಿಶ್ ಆಗಲಿಕ್ಕೆ ಒಂದು 5-6 ವರ್ಷ ಜಾಸ್ತಿ ತಗೊಂಡಿದ್ದೇವೆ. ಎಷ್ಟು ವಿಡಿಯೋದಲ್ಲಿ ತೋರಿಸಬಹುದು. ಇದು ಹಳೆ ಮನೆ. ಮನೆಗೆ ಎಂಟ್ರಿ ಆಗುವಾಗಲೇ ಲೆಫ್ಟ್ ಸೈಡ್ ಅಲ್ಲಿ ಹಳೆ ಮನೆ ಉಂಟು. ಅದರ ಪಕ್ಕದಲ್ಲಿ ಒಂದು 10 ಮೀಟರ್ ಕೂಡ ಗ್ಯಾಪ್ ಇಲ್ಲ ಹೊಸ ಮನೆಯಲ್ಲಿ. ಇದು ಸ್ವಲ್ಪ ಎತ್ತರ ಇತ್ತು ಜಾಗ, ಅಲ್ಲಿ ಸ್ವಲ್ಪ ಒಂದು 4 ತೆಂಗಿನ ಮರ ಇತ್ತು, ಅದನ್ನೆಲ್ಲ ಲೆವೆಲ್ ಮಾಡಿರುವಂಥದ್ದು. ಇಲ್ಲ ಮನೆ ಕಟ್ಟಲಿಕ್ಕೆ ತುಂಬ ಪ್ರಾಬ್ಲಮ್ ಆದಾಗ ಅಪ್ಪ ಏನಂತ ಹೇಳಿದ್ರೆ ಅಲ್ಲಿ ಮುಂದ್ಗಡೆ ಖಾಲಿ ಜಾಗ ಇದೆ ಅಲ್ವಾ, ಅದನ್ನು ಮಾರುವಂತಲೇ ಡಿಸೈಡ್ ಆಗಿದ್ವಿ ನಾವು. ಹಣದ ಕೊರತೆ ಇತ್ತು. ಎಷ್ಟಂತ ಹೇಳಿದ್ರೆ ಅವಾಗ ತುಂಬ ಡಿಮ್ಯಾಂಡ್ ಇತ್ತು. ಅದು ಬೇರೆ ರೋಡ್ ಸೈಡ್ ಜಾಗ ಅಲ್ವಾ, ತುಂಬ ಮಂದಿ ಎಲ್ಲ ಬಂದರು. ಕೊನೆಗೆ ನಾವೇ ಅಂದ್ಕೊಂಡ್ವಿ ಈಗಲೇ ಕೊಟ್ಬಿಟ್ರೆ ಆಮೇಲೆ ಸುಮ್ಮನೆ ಏನಕ್ಕೆ ಮನೆ ನಿಧಾನಕ್ಕೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಕೊನೆಗೆ ಈ ಲೋನ್ ತಗೊಂಡಿರೋದು ಬ್ಯಾಂಕಲ್ಲಿ. ಅದರಲ್ಲಿ ಬ್ಯಾಂಕಲ್ಲಿ ತಗೊಂಡು ಹಾಗೆ ಕಂಪ್ಲೀಟ್ ಮಾಡಿ. ಈಗ ಅಂದರೆ ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂತ 3 ಜನ ಶೇರ್ ಮಾಡಿ ಲೋನ್ ಕಟ್ಟು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಡಿಸೈಡ್ ಮಾಡಿ ಕಟ್ಟಿದ್ವಿ. ಈಗ ಸ್ವಲ್ಪ ಒಂದೊಂದು ಸಲ ಅಪ್ಪನೇ ಕಟ್ತಾರೆ, ಯಾಕಂತ ಹೇಳಿದ್ರೆ ಹೋಟ್ಲ್ ಇರೋದ್ರಿಂದ ಅದ್ರಲ್ಲಿ ಬಂದರೆ ಚಿಲ್ಲರೆ ಸೇರಿಸಿ ಪಾಪ ಒಂದೊಂದು ಸಲ ಅಪ್ಪನೇ ಕಟ್ತಾರೆ. ಹಾಗೆ ಎಲ್ಲ ಇಲ್ಲ ಎಲ್ಲ ಟೈಮ್ ಕೆಲಸ ಇರೋದಿಲ್ಲ ಅಲ್ವಾ. ಏನಾಗ್ತದೆ ಒಂದೊಂದು ಸಲ ಬಂದರೆ ಕೆಲಸ ಇರುತ್ತೆ, ಬ್ಯುಸಿ ಆಯ್ತು. ಸ್ವಲ್ಪ ದುಡ್ಡು ಮಾಡಿ ಕೂತ್ರೆ ನಾನಿಲ್ಲ ಕಾಮಿಡಿ ಕಿಲಾಡಿ ಮುಗ್ಮೇಲೆ ಅಷ್ಟು ಹೇಳಬೇಕಾದ್ರೆ ಒಂದು 6 ತಿಂಗಳು ಕೆಲಸ ಮಾಡಿದರೆ 4 ತಿಂಗಳು ಮನೇಲಿ ಇರ್ತಿದ್ದೆ ನಾನು. ಕೆಲಸ ಇರೋದಿಲ್ಲ ಆ್ಯಕ್ಚುಲಿ. ಅವಾಗ ಏನಾಗುತ್ತೆ ಹೇಳಿ, ಇಲ್ಲಿ ನಿಲ್ಲು ಏನು ಮಾಡೋಕ್ಕಾಗಲ್ಲ. ಬಟ್ ಮನೆಯವ್ರು ಬೈತಿರ್ಲಿಲ್ಲ ಪಾಪ, ಅವರು ದುಡಿತಿದ್ರೋ ಎಲ್ಲ. ಆವಾಗಲೂ ಆ ಥರ ಇರುತ್ತೆ, ಟರ್ನ್ ಓವರ್ ಥರ ಅಷ್ಟೇ ಮ್ಯಾನೇಜ್ ಆಗ್ತಾ ಇರುತ್ತೆ. ಅದಾದಮೇಲೆ ನಾನೇನು ಮಾಡಿದ್ದು, ಕಲ್ತ ಮೇಲೆ ಅಂತೂ ಹೋಗಿದ್ದೆ ರಿಚಾರ್ಜ್ ಶಾಪಲ್ಲಿ ಕೂತಿದ್ದು. 1.5 ವರ್ಷ ಬೆಳ್ತಂಗಡಿಯಲ್ಲಿ ಕರೆನ್ಸಿ ಆಗ್ತಿದ್ದೆ. ಅಲ್ಲಿ ಹೆಚ್ಚು ಜನರ ಹತ್ರ ಕ್ಲೋಸ್ ಆಗಿರೋವಂಥದ್ದು. ಅಲ್ಲಿ ಕ್ಲೋಸ್ ಆಗಿ ಕೊನೆಗೆ ಅಲ್ಲಿಂದ ಡೈರೆಕ್ಟ್ ಕಾಮಿಡಿ ಕಿಲಾಡಿಗೆ ಹೋದೆ. ಅದೇ ಈ ಓಟ್ ಎಲ್ಲ ಬೀಳ್ಬೇಕಾದ್ರೆ ನನಗೆ ಹೈಯೆಸ್ಟ್ ಓಟ್ ಬೀಳ್ತಿತ್ತಂತೆ ಅಲ್ಲಿ ಹೇಳ್ತಿದ್ರು ಮಂಗಳೂರು ಸೈಡಿಂದ. ಅದು ಬೇರೆ ಫಸ್ಟ್ ಟೈಮ್ ನಾನು ಹೋಗಿರೋದಲ್ವಾ, ಈ ಕಡೆಯಿಂದ ಅದು ಯಾರು ಹೋಗಿರಲಿಲ್ಲ. ಅದು ಪ್ಲಸ್ಸೇ. ಅವಾಗ ಒಂದು ಓಟ್ ಎಲ್ಲ ಜಾಸ್ತಿ ಬಿದ್ದರಿಂದ ವಿನ್ ಆಯಿತು. ಯಾರು ಗೆಸ್ಟ್ ಇದ್ದಾರೆ ಎಂಟ್ರೆನ್ಸಲ್ಲಿ ಹೋಗುವಾಗ ನಮ್ಮನ್ನು ಇಲ್ಲ ಅವರು ಇಬ್ಬರು ಇದ್ದರು. ಒಂದು ಅದು ಜಾಕಿ ಅಂತ, ಅದೊಂದು ಇನ್ನೊಂದು ರೂಬಿ. ಅದಕ್ಕೆ ಸ್ವಲ್ಪ ಈಗ ಚಳಿ ಟೈಮಲ್ಲಿ ಸ್ಕಿನ್ ಇದ್ದು ಸ್ವಲ್ಪ ಅಲರ್ಜಿ.
ಯಾರು ಜಾಕಿ ಇದರಲ್ಲಿ? ಇವನು ಇದು ಜಾಕಿ. ಇದು ನನ್ನ ಫ್ರೆಂಡ್ ಮನೆಯಿಂದ ತಂದಿರೋದು ಸಕಲೇಶ್ಪುರದಿಂದ. ಅದು ಆ ಕಡೆ ಪಚ್ಚಿನಡ್ಕ ಅಂತ ಬಂಟ್ವಾಳ ಸೈಡ್ ಹೋಗಿ ಅಲ್ಲಿ ಹುಡುಕಿ ತಂದದ್ದು. ಅದೀಗ ಚಳಿಗೆ ಅದಕ್ಕೆ ಸ್ವಲ್ಪ ಸ್ಕಿನ್ನಿಗೆ ಹಾಕ್ತಿದೆ ಆಯಿಲ್ ಎಲ್ಲ, ಬಟ್ ಅದು ತೊಂದರೆ ಇಲ್ಲ, ಪಾಪ ಇದೆ. ಬಟ್ ಒಂದೊಂದು ಸಲ ಎಷ್ಟು ಜೋರಿದೆ ಅಂತ ಹೇಳಿದ್ರೆ ಈ ತೆಂಗಿನ ಒಂದು ಗರಿ ಬಿದ್ದರೆ ಸಾಕು, ಕಿರಿಸ್ತಾನೆ ಇರುತ್ತೆ. ಹಾಗೆ ಈಗ ಮನೆಯ ನೀವು ಒಳಗಡೆ ಹೇಗಿದೆ ಎಲ್ಲ ನೋಡಿದ್ರಿ. ಈಗ ಟ್ಯಾರಿಸ್ ಮೇಲೆ ಹೋಗುವ. ಬನ್ನಿ ಹೋಗುವ. ಯಾರೆಲ್ಲ ಇದ್ದೀರಿ ಅಂದ್ರೆ ಒಟ್ಟಿಗೆ? ಈಗ ಅಣ್ಣನವರೆಲ್ಲ ಇದ್ದಾರೆ ಒಟ್ಟಿಗೆ. 10 ಜನ ಅಂದ್ರೆ ಯಾರೆಲ್ಲ? ಅಪ್ಪ, ಅಮ್ಮ, ದೊಡ್ಡ ಅಣ್ಣ, ದೊಡ್ಡ ಅತ್ತಿಗೆ, ಸಣ್ಣ ಪಾಪು ಇದ್ದಾನೆ. ಅದು ಬಿಟ್ಟರೆ ಸಣ್ಣ ಅಣ್ಣ, ಸಣ್ಣ ಅತ್ತಿಗೆ, ಅವ್ರ ಪಾಪು. ಅದು ಬಿಟ್ಟರೆ ಈಗ ರೀಸೆಂಟಾಗಿ ನಾನು ಮದುವೆ ಆಗಿರೋದು, ನಾನು ನನ್ನ ಹೆಂಡತಿ. ಹಾಗೆ ನಾವೇ 3 ಜನ ಗಂಡು ಮಕ್ಕಳು, ಅವ್ರು 3 ಜನ ಹೆಂಡತಿ ಅಂದರು, 6 ಜನ ಆಯಿತು. ಅಪ್ಪ ಅಮ್ಮ 6, 7 ಆಯಿತು, 7, 8 ಆಯಿತು. ಅದು ಬಿಟ್ಟರೆ ಇಬ್ಬರು ಸಣ್ಣ ಮಕ್ಕಳು 9, 10 ಆಯಿತು. ಹೌದು ಹೌದು. ಇದೀಗ ಹಸಿ ಇರೋವಂಥದ್ದು, ಮೊನ್ನೆ ತೆಗೆದಿರೋದು. ಇದೀಗ ಆ ಟೈಮಲ್ಲಿ ಇದನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ. ಹೌದು, ಆ್ಯಕ್ಚುಲಿ ಇದೆಲ್ಲ ನಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ ಅಂತ ಸ್ವಲ್ಪ. ಬಟ್ ಲಾಸ್ಟ್ ಲಾಕ್ಡೌನ್ ನಂತರ ಒಳ್ಳೆ ರೇಟ್ ಬಂದಿತ್ತು. ಬಟ್ ನಮಗೆ ಅಷ್ಟು ಈಗ ಆಗಿಲ್ಲ. ನಮಗೆ ಇನ್ನೂ ಜಾಸ್ತಿ ಆಗಬೇಕು, ಇದರೆಲ್ಲ ಫಸಲು ಬಂದ ಮೇಲೆ ಬರ್ಬೋದು ಅಷ್ಟೇ. ಹಾಗೆ. ಯಾವುದು ಕುದುರೆಮುಖ ಹೇಳಿದ್ದು? ಅದು ಕುದುರೆಮುಖ. ಅದು ಕುದುರೆಮುಖ. ಇಲ್ಲಿಂದ ನೇರ ಕಾಣಿಸುತ್ತೆ ನಿಮಗೆ. ಏನಾದರೂ ಹೋಗಿದ್ದೀರಾ ಅಲ್ಲಿಗೆ? ಇಲ್ಲ, ಸಣ್ಣ ವಯಸ್ಸಿರ್ಬೇಕಾದ್ರೆ ಕರ್ಕೊಂಡು ಹೋಗಿದ್ರು ಅಂತ ನೆನಪಿದೆ. ಅದು ಬಿಟ್ಟರೆ ಆಮೇಲೆ ನನಗೆ ನೆನಪಿಲ್ಲ ಅಷ್ಟೊಂದು, ನಾನು ಹೋಗಲಿಲ್ಲ ಆ ಕಡೆ. 360 ಡಿಗ್ರಿ ಈಗ ನೋಡಿದ್ರು ಹಸಿರು ಅಂತ ವಾತಾವರಣದಲ್ಲಿ ಹಿತೇಶ್ ಅವರಿದ್ದಾರೆ. ಹೌದು. ಲೆಫ್ಟ್ ಸೈಡ್ ನಲ್ಲಿ ಕುದುರೆಮುಖ ಕಾಣ್ತಾ ಇದೆ, ಈ ಸೈಡ್ ಅಲ್ಲಿ ಕೂಡ ತೆಂಗಿನ ಮರಗಳು, ಆ ಸೈಡ್ ಅಲ್ಲಿ ರಬ್ಬರ್ ತೋಟ, ಈ ಸೈಡ್ ಹಲಸಿನ ಮರ, ತೆಂಗಿನ ತೋಟ, ಬಾಳೆ ಗಿಡಗಳು. ಹೇಗಂತ ಹೇಳಿದ್ರೆ ನಮ್ದು ಈ ರೋಡಿಂದ ಈ ಸೈಡ್ ಇದೆ ಅಲ್ವಾ, ಇದೆಲ್ಲ ದರ್ಕಸು ಅಂತ, ಅಂದರೆ ಸ್ವಲ್ಪ ಜಾಗ ಇರುವಂಥದ್ದು, ಗ್ರೀನರಿ ಇರುವಂಥದ್ದು. ರೋಡಿಂದ ಆ ಸೈಡ್ ನಮಗೆ 5 ಸೆನ್ಸ್ಗಳೆಲ್ಲ 5 ಸೆನ್ಸ್ ಮನೆಗಳಿರುವಂಥದ್ದು. ನೋಡಿದ್ರಲ್ಲ, ಇದು ನಿಮ್ಮೆಲ್ಲರ ನೆಚ್ಚಿನ ಕಲಾವಿದ ಪ್ಯಾಕು ಹಿತೇಶ್ ಅವರ ಮನೆಯ ಟೂರ್. ಮನೆ ಹೇಗಿದೆ, ಸುತ್ತಮುತ್ತಲ ವಾತಾವರಣ ಹೇಗಿದೆ, ಅವರು ಆಡಿ ಬೆಳೆದಂತಹ ಮನೆಯಲ್ಲಿರುವಂತಹ ಯಾರೆಲ್ಲ ಮನೆಯ ಒಳಗಡೆ ಇದ್ದಾರೆ, ಆಮೇಲೆ ಅವರ ಒಂದು ಹಿಂದಿನ ನೆನಪುಗಳು, ಸುತ್ತಮುತ್ತಲ ವಾತಾವರಣದಲ್ಲಿ ಅವರು ಆಡಿದಂಥದ್ದು, ಬಿದ್ದಂಥದ್ದು, ಮನೆಯಲ್ಲಿ ದನ ಇತ್ತು ಅಂತ ಹೇಳಿದ್ರು, ಎಲ್ಲ ಸ್ಟೋರಿಗಳು ಇದರಲ್ಲಿ ಬಂದಿದೆ. ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.